राम राम हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिंधु दीनबंधु जगतपति गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्य च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ಣ ಎಲ್ಲರಿಗೂ ಲೀಲಾಮೃತ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. हरे कृष्ण माता जी। हरे कृष्ण माता जी। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೊನೆ ಇಲ್ಲಿಂದ ಅಲ್ಲ ಮಾತಾಜಿ? ಹೌದು, 379ನೇ ಪೇಜಿ. ಹೌದು ಮಾತಾಜಿ, ಹೌದು. ಗೀತಾ ಮಾತಾಜಿ ಓದಿ.
ಗೀತಾ ಮೋಹನ್ ಸಾರಿ ಗಾಯತ್ರಿ ಮಾತಾಜಿ ಓದಿ. ಹೌದು ಮಾತಾಜಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಮಾತಾಜಿ? ಕಾರ್ಯದರ್ಶಿಯಿಂದ ಮಾತಾಜಿ, ಕೊನೆ 2 ಸಾಲ, ಆಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಮಾತಾಜಿ. ಕಾರ್ಯದರ್ಶಿ ಶ್ರೀಲ ಪ್ರಭುಪಾದರಿಗೆ ಪತ್ರಗಳನ್ನು ಕಾಣಿಸ್ತಿದ್ದಲ್ಲ ಮಾತಾಜಿ? ಸ್ಕ್ರೀನ್ ಶೇರ್ ಆಗಿಲ್ಲ, ಶೇರ್ ಆಗ್ತಾ ಇಲ್ಲ ಮಾತಾಜಿ. ಕಾಣಿಸ್ತಿದೆ ಮಾತಾಜಿ. ಕಾರ್ಯದರ್ಶಿ ಶೀಲ ಪ್ರಭುಪಾದರಿಗೆ ಪತ್ರಗಳನ್ನು ತಂದು ಓದುತ್ತಿರಲಿಲ್ಲ, ಸಂಗತಿಗಳನ್ನು ಹೇಳುತ್ತಿರಲಿಲ್ಲ. ಆದರೂ ಪ್ರಭುಪಾದರು ಯೋಚನೆಯನ್ನು ಮುಂದುವರಿಸುತ್ತಲೇ ಇದ್ದರು. ರಾಧಾ ದಾಮೋದರ ದೇವಾಲಯದ ವಿಷಯ ಏನಾಯಿತು ಎಂದು ಕೇಳಿದರು. ಅನೇಕ ವರ್ಷಗಳಿಂದ ಅವರು ಈ ಕೋಣೆಗಳಿಗೆ ಬಾಡಿಗೆ ಕೊಡುತ್ತಾ ಬಂದಿದ್ದರು. ದೇವಾಲಯದ ಮಾಲೀಕರ ಅವರ ಅಧಿಕಾರವನ್ನು ಪ್ರಶ್ನಿಸಿದ್ದರು. ವಿಶ್ವದಾದ್ಯಂತ ಪ್ರಚಾರ ಕಾರ್ಯವನ್ನು ನಿರ್ವಹಿಸುವಲ್ಲಿ ಮೇಲೆ ಮಾಡಿ ಮಾತಾಜಿ. ಸಾಕು ಮಾತಾಜಿ. ಅವರಿಗಾಗುತ್ತಿದ್ದ ಅನೇಕ ತೊಂದರೆಗಳಲ್ಲಿ ಇಂತಹುದು ಒಂದು. ತಮ್ಮ ಶಿಷ್ಯರು ಯಾವಾಗಲೂ ರಾಧಾ ದಾಮೋದರ ಕೋಣೆಗಳಲ್ಲಿ ವಾಸಿಸುತ್ತಿರಬೇಕೆಂದು ಶ್ರೀಲ ಪ್ರಭುಪಾದರು ಸೂಚನೆ ಕೊಟ್ಟಿದ್ದರು. ಹಾಗೆ ಮಾಡುವುದರಿಂದ ಮಾಲೀಕರು ಆ ಕೋಣೆಯನ್ನು ಬೇರೆ ಕೆಲಸಕ್ಕೆ ಬಳಸುವುದು ತಪ್ಪುತ್ತದೆ. ಶಾಂತವಾಗಿ ಮಲಗಿದ್ದಾಗ, ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಕೂಡ ಶ್ರೀಲ ಪ್ರಭುಪಾದರ ತಲೆಯಲ್ಲಿ ಇಂತಹ ವಿಚಾರಗಳು ಕಾಡುತ್ತಿದ್ದವು. ಪ್ರಪಂಚದ ಎಲ್ಲ ಭಾಗಗಳಿಂದ ಇಸ್ಕಾನ್ನ GBC ಜನ ಬರಬೇಕು ಎಂಬ ಪ್ರಭುಪಾದರ ಹೇಳಿಕೆಯನ್ನು ಖಾತ್ರಿಪಡಿಸಿಕೊಳ್ಳಲು ತಮಾಲ ಕೃಷ್ಣರು ಬಯಸಿದರು. ಅದು ತುಂಬಾ ಖರ್ಚಿನ ಬಾಬ್ತು, ನಿರ್ವಹಣೆಯು ಕಷ್ಟ. ಆದುದರಿಂದ ಪ್ರಭುಪಾದರು ನಿಜವಾಗಿ ಎಲ್ಲರೂ ಬರಲೆಂದು ಆಶಿಸುತ್ತಾರೆಯೇ ಎಂದು ಕೇಳಿದರು. ಹೌದು ಎಂದು ಪ್ರಭುಪಾದರು ನಂಬಿಕೆ ಮೂಡಿಸಿದಾಗ ಶ್ರೀಲ ಪ್ರಭುಪಾದರ ಬಯಕೆಗೆ ಸ್ಪಂದಿಸುವುದೇ ತಮ್ಮ ಸೇವೆಯ ಗುರಿ ಎಂದು ನಂಬಿದ್ದ ತಮಾಲ ಕೃಷ್ಣರು ಅದನ್ನು ಮಾತಾಡಿದರು. ಅವರೆಲ್ಲ ನಿಮ್ಮನ್ನು ತುಂಬಾ ಪ್ರೀತಿಸುವುದರಿಂದ ಇಲ್ಲಿಗೆ ಇರಲು ಬಯಸುತ್ತಾರೆ ಎಂದರು. ನಾನು ಕಾಣೆಯಾದ ಮೇಲೆ ಈ ಸಂಸ್ಥೆಯನ್ನು ಉಳಿಸಿಕೊಂಡು ಬರಲು ನೀವು ಎಂತಹ ಸಹಕಾರ ನೀಡುತ್ತೀರಿ ಎಂಬುದರ ಆಧಾರದ ಮೇಲೆ ನನ್ನನ್ನು ಕುರಿತಾದ ನಿಮ್ಮ ಪ್ರೀತಿ ನಿಂತಿದೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಕೋಣೆಯನ್ನು ಗುಲಾಬಿ, ಮಲ್ಲಿಗೆ ಹಾರಗಳಿಂದ ಅಲಂಕರಿಸಲಾಗಿತ್ತು. ಕೀರ್ತನ ತಂಡ ಇನಿದಾಗಿ ಮೆಲುವಾಗಿ ಹಾಡುತ್ತಿತ್ತು. ಶ್ರೀಲ ಪ್ರಭುಪಾದರು ಗಂಟೆಗಟ್ಟಲೆ ಮೌನವಾಗಿದ್ದು ಬಿಡುತ್ತಿದ್ದರು. ಮಾತಾಡಿದರೆ 1-2 ಅಷ್ಟೇ. ಆದರೂ ಎಂದಿನಂತೆ ತಮ್ಮ ವ್ಯಾಪ್ತಿಯ ವಿಷಯಗಳನ್ನೇ ಚರ್ಚೆಗೆತ್ತಿಕೊಳ್ಳುತ್ತಿದ್ದರು. ಅದೇ ಕೃಷ್ಣ ಪ್ರಜ್ಞೆಯ ಬೆಳಕಿನಲ್ಲಿ ಮಾತಾಡುತ್ತಿದ್ದರು. ಮುಂಬೈನ ಕಾಂಟ್ರಾಕ್ಟರ್ನ ವಂಚನೆಯನ್ನು ಪ್ರಸ್ತಾಪಿಸಿ ಹೇಳಿದರು. ವಂಚಿಸುವುದು ಮಹಾಪಾಪ ಮಾತ್ರವಲ್ಲ, ಹಾಗೆ ನಿಮ್ಮನ್ನು ವಂಚಿಸಲು ಅವಕಾಶ ಕೊಡುವುದು ಮಹಾಪಾಪ. ನನ್ನ ಮತ್ತು ಶಿಷ್ಯರ ಅವಿರತ ಶ್ರಮ ತೊಂದರೆಗಳಿಂದ ಸಂಗ್ರಹಿಸಿರುವ ಹಣವನ್ನು ಹೀಗೆ ಹಾಳಾಗಲು ಬಿಟ್ಟಂತಾಗಿದೆ. ಇದನ್ನು ನಾನು ಆಗ ಕೊಡಲಾರೆ. ಹಾಸಿಗೆಯಲ್ಲಿ ಮಲಗಿಕೊಂಡೇ ಶ್ರೀಲ ಪ್ರಭುಪಾದರು ಹೀಗೆ ವಿಚಾರ ವಿಮರ್ಶೆ ಮಾಡುತ್ತಿದ್ದರು. ಅವರು ಮಾತು ಆರಂಭಿಸಿದ ಕೂಡಲೇ ಅವರ ಸೇವೆ ಮಾಡುತ್ತಿದ್ದ ಭಕ್ತರು ಆ ಮಾತು ಕೇಳಿಸಿಕೊಳ್ಳಲು ಹತ್ತಿರ ಬರುತ್ತಿದ್ದರು. ಕೆಲವೊಮ್ಮೆ ಕೀರ್ತನೆಯನ್ನು ನಿಲ್ಲಿಸಲಾಗುತ್ತಿತ್ತು. ಮೇಲೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ನಾನು ಗಾಯತ್ರಿ ನಂತರ ಓದಿ ಮಾತಾಜಿ. ಈಗ ಮಾತಾಜಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನಿನ್ನೆವರೆಗೂ ನಾವು ನೋಡಿದ್ವಿ. ಇದ್ರಲ್ಲಿ ಮುಂದುವರಿಸಿ ಏನ್ ಬರ್ತಿದೆ ಅಂತಂದ್ರೆ, ಕಾರ್ಯದರ್ಶಿಗಳು ಅಂದ್ರೆ ಅಲ್ಲಿ ಯಾರೆಲ್ಲ ಇಸ್ಕಾನ್ ಸಂಸ್ಥೆಯಲ್ಲಿದ್ರು ಅವರೆಲ್ಲರೂ ಪ್ರತಿದಿನ ಒಂದು ಪತ್ರಗಳನ್ನ ತರ್ತಾ ಇದ್ರು. ಅಂದ್ರೆ ಅವರಿಗೆ ಪ್ರಭುಪಾದರಿಗೆ ಬಂದಂತ ಪತ್ರಗಳನ್ನ ತಂದು ಓದುವುದು ವಾಟಿಕೆ ಆಗಿತ್ತು. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಈಗ ಅವರು ಅಂದ್ರೆ ದೇಹ ಕುಗ್ಗಿ ಹೋಗಿದೆ, ಸಾವು ಹತ್ರ ಆಗ್ತಿದೆ ಅಂತ ಕಾರಣದಿಂದ ಅವ್ರು ಹೇಳ್ತಾರೆ, ನನ್ಗೆ ಯಾರು ತೊಂದರೆ ಕೊಡಬೇಡಿ, ನಾನು ಆದಷ್ಟು ಭಗವಂತನ ಒಂದು ಕೀರ್ತನೆಯಲ್ಲಿ, ಅವನ ಒಂದು ಕಥಾಶ್ರವಣದಲ್ಲಿ ನಾನು ಸಮಯ ಕಳಿಬೇಕು, ನನ್ಗೆ ಇನ್ನೂ ಸಾಕು ಜವಾಬ್ದಾರಿಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಅವರಿಗಾಗಿ ಈ ಪತ್ರಗಳನ್ನ ತರುವಂತದ್ದು, ಓದುವಂತದ್ದು ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಭುಪಾದರ ಯೋಚನೆ ಆದ್ರೆ ಪ್ರಭುಪಾದರು
ಆ ಅವ್ರಿಗೆ ಆ ಒಂದು ಕಾಳಜಿ ಅನ್ನುವಂಥದ್ದು ಆ ಇಸ್ಕಾನ್ನ ಸಂಸ್ಥೆಯ ಮೇಲಿರುವಂತ ಕಾಳಜಿ ಅನ್ನುವಂಥದ್ದು ಅದು ಮುಂದುವರಿತಾನೆ ಇದೆ. ಮತ್ತೆ ಅವರು ಪತ್ರಗಳನ್ನ ತಂದಿಲ್ಲ, ಯಾರು ಸುದ್ದಿಗಳನ್ನ ತಂದಿಲ್ಲ, ಆದ್ರೂ ಕೂಡ ಪ್ರಭುಪಾದ್ರೆ ಕೇಳ್ತಾ ಇದ್ದಾರೆ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಏನಾಯ್ತು ಅಂದ್ರೆ ಅವರು ರಾಧಾ ದಾಮೋದರ ದೇವಸ್ಥಾನದಲ್ಲಿ ಒಂದು ಕೋಣೆಯಲ್ಲಿ ಇರ್ತಾ ಇದ್ರು. ಈಗ ಅವರು ಆ ಜಾಗದಲ್ಲಿ ಇಲ್ಲ ಅಂದ್ರೆ ಆ ಒಂದು ಕೋಣೆಗೆ ಬಾಡಿಗೆ ಕೊಡ್ತಾ ಇದ್ರಂತೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ರು, ನನ್ನ ಒಂದು ಶಿಷ್ಯಂದಿರಿ ಅಲ್ಲಿ ಯಾರಿದ್ದಾರೆ ಅವರು ಸದಾ ಅಲ್ಲಿ ವಾಸವಾಗಿರ್ರಿ, ಇಲ್ಲ ಅಂತಂದ್ರೆ ಆ ಒಂದು ದೇವಾಲಯದ ಮಾಲೀಕರು ಅದನ್ನ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಬಳಸ್ಕೊಂಡ್ ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಯಾವಾಗ್ಲೂ ಅಂತಹ ಒಂದು ಯೋಚನೆಗಳು ಅವ್ರ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇತ್ತು. ಎಷ್ಟೇ ಅವರು ಶಿಷ್ಯಂದಿರು ಅವರನ್ನ ಬೇರೆ ವಿಚಾರಗಳಿಂದ ಅವ್ರನ್ನ ದೂರ ಇಟ್ಟು ಭಗವಂತನ ಕೀರ್ತನೆಯಲ್ಲಿ ತೊಡಗಿಸ್ತಿದ್ರು ಕೂಡ ಇಂಥ ವಿಚಾರಗಳು ಅವ್ರ ತಲೆಯಲ್ಲಿ ಯಾವಾಗ್ಲೂ ಮೂಡ್ತಾ ಇತ್ತು. ಎಲ್ಲಿ ಏನಾಗ್ತಿದೆ, ಎಲ್ಲಿ ಏನ್ ನಡೀತಿದೆ ಅಂತ ಅವರು ಅವರಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಮತ್ತೆ ಅವ್ರಿಗೆ ಹೇಳ್ತಾ ಇದ್ರು, ನೀವು ಅಂದ್ರೆ ಶಿಷ್ಯರು ಆ ಒಂದು ಕೊಠಡಿಯನ್ನು ಬಿಟ್ಕೊಡ್ಬೇಡಿ, ಅಲ್ಲಿ ಯಾವಾಗ್ಲೂ ಕೂಡ ನೀವು ವಾಸವಾಗಿರ್ರಿ ಅಂತ ಹೇಳ್ತಿದ್ರು. ಮತ್ತೆ GBC ಅಂದ್ರೆ ಎಲ್ಲಾ ಕಡೆಯಿಂದ GBC ಜನ ಬರ್ಬೇಕು ಅಂತ ಅವರು ಹೇಳಿದ್ರು ಪ್ರಭುಪಾದ್ರು. ಅದಕ್ಕೆ ತಮಾಲ ಕೃಷ್ಣರು ಅದಕ್ಕೆ ಅಂದ್ರೆ ತುಂಬಾ ಖರ್ಚಾಗುತ್ತೆ, ಮತ್ತೆ ಅದನ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅದಕ್ಕಾಗಿ ಅವರು ಮತ್ತೆ ಇನ್ನೊಂದ್ಸತಿ ಖಾತ್ರಿ ಪಡಿಸ್ಕೊತಾ ಇದ್ದಾರೆ ತಮಾಲ ಕೃಷ್ಣರು, ಪ್ರಭುಪಾದರಿಂದ ಅವ್ರು ಕರೆಸ್ಬೇಕಾ, ಅವರೆಲ್ಲ ಬರ್ಲೇಬೇಕಾ ಅಂತ. ಅದಕ್ಕೆ ಅವರು ಹೌದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಂದ್ರೆ ಅವರೆಲ್ಲ ನಿಮ್ಮ ತುಂಬಾ ಅವ್ರನ್ನ ಪ್ರೀತಿಸ್ತಾರೆ, ಅದರಿಂದ ನಿಮ್ ಜೊತೆ ಇರೋದಕ್ಕೆ ಅವ್ರು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನನ್ನನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನುವಂಥದ್ದು ನಾನು ಇಲ್ಲಿಂದ ಹೋದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಇಸ್ಕಾನ್ ಸಂಸ್ಥೆ ಅಂದ್ರೆ ಹೇಗೆ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರವರು ಹೋದ್ಮೇಲೆ ಅವರ ಶಿಷ್ಯಂದಿರು ಎಲ್ಲವನ್ನು ಅಂದ್ರೆ ಆ ಮಠವನ್ನ ಒಡೆದು ಭಾಗಗಳನ್ನಾಗಿ ಮಾಡಿದ್ರು. ಅದು ತೋರಿಸುತ್ತೆ ಗುರುವಿನ ಮೇಲೆ ಅವರ ಶಿಷ್ಯರ ಒಂದು ಕಾಳಜಿ ಅನ್ನೋದು. ಹಾಗೆ ಹೇಳ್ತಾ ಇದ್ದಾರೆ, ನಿಮ್ಮ ಕಾಳಜಿ ಕೂಡ ಎಂತದ್ದು ಅನ್ನೋದು ನಾನು ಹೋದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಯಾವ ತರ ನನ್ನ ಒಂದು ಸಂಸ್ಥೆನ ಉಳಿಸ್ಕೊಂಡ್ ಬರ್ತೀರಾ ಅನ್ನೋದ್ರ ಮೇಲೆ ಅದು ಆಧಾರಿತವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಕೋಣೆ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕೋಣೆ ಗುಲಾಬಿ ಮತ್ತೆ ಮಲ್ಲಿಗೆ ಹಾರಗಳಿಂದ ಅಲಂಕಾರ ಮಾಡಿದ್ರು. ಮತ್ತೆ ಅಲ್ಲಿ ರಾಧಾ ಅಂದ್ರೆ ಕೀರ್ತನೆ ಸದಾ ನಡೀತಿತ್ತು. ತಂಡವಾಗಿ ಬಂದು ಅವರ ಶಿಷ್ಯರು ಮೆಲುಧ್ವನಿಯಲ್ಲಿ ಒಂದು ಕೀರ್ತನೆಗಳನ್ನ ಮಾಡ್ತಾ ಇದ್ರು. ಮತ್ತೆ ಪ್ರಭುಪಾದರು ಗಂಟೆಗಟ್ಟಲೆ ಮೌನವಾಗಿ ಅದನ್ನ ಆಲಿಸ್ತಾ ಇದ್ರು. ಮತ್ತೆ ಅವರು ಮತ್ತೆ ಅವ್ರಿಗೆ ಆ ಒಂದು ವಿಷಯಗಳು ಕೂಡ ನೆನಪಿಗೆ ಬರ್ತಾ ಇತ್ತು. ಅಂದ್ರೆ ಕೃಷ್ಣನ ಕುರಿತಾದಂತಹ ವಿಷಯಗಳು, ಮತ್ತೆ ಆ ಇಸ್ಕಾನ್ ಸಂಸ್ಥೆ ಕುರಿತಾದಂತಹ ವಿಷಯಗಳು, ಅದನ್ನ ಅವರು ಮಾತಾಡಕ್ ಶುರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯ ಬೆಳಕಿನಲ್ಲಿ ಅವ್ರು ಮಾತಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಒಂದು ಸತಿ ಕೇಳಿದಾಗ ಹೇಳ್ತಾರೆ, ಮುಂಬೈನ ಕಾಂಟ್ರಾಕ್ಟ್ ಏನಾಯ್ತು ಅಂತ. ಅಲ್ಲಿ ಒಬ್ಬ ವಂಚನೆ ಮೋಸ ಮಾಡಿದ ಅಂತ. ಅದು ಮುಂಬೈನಲ್ಲಿ ಇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಅವ್ನು ವಂಚಿಸಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ವಂಚಿಸೋದು ಪಾಪ, ಅದು ನಿಜ, ಆದ್ರೆ ವಂಚನೆಗೆ ಒಳಪಡೋದು ಕೂಡ ಮಹಾಪಾಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಹೇಳ್ತಾರೆ ಎಂತವ್ರಿಗೆ ನಾವು ದಾನವನ್ನು ಮಾಡ್ಬೇಕು ಅಂತ. ದಾನ ಕೊಡುವಂತಹ ವ್ಯಕ್ತಿ ಸರಿಯಾದವನಾಗಿರ್ಬೇಕು. ಹಾಗಿಲ್ಲ ಅಂತಂದ್ರೆ ತಪ್ಪಾದ ವ್ಯಕ್ತಿಗೆ ನಾವು ಕೊಟ್ವಿ ಅಂತಂದ್ರೆ ಅವನ ಪಾಪದಲ್ಲಿ ನಮಗೂ ಕೂಡ ಭಾಗ ಇದೆ. ಅಂದ್ರೆ ವಂಚಿಸುವಂತವನು ಮಹಾಪಾಪಿ ಅಂದ್ರೆ ಅವನತ್ರ ನಾವು ವಂಚನೆಗೆ ಒಳಪಟ್ಟವರು ನಾವು ಕೂಡ ಆ ಪಾಪದಲ್ಲಿ ಪಾಲ್ ತಗೋಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆ ಒಂದು ಹಣ ಅವ್ರು ಅದಕ್ಕಾಗಿ ಏನು ಸಂಗ್ರಹಿಸಿದ್ರು, ಅದಕ್ಕಾಗಿ ಅವರು ಖರ್ಚು ಮಾಡಿದ್ರು, ಅದು ಸ್ವತಃ ಪ್ರಭುಪಾದರ ಮತ್ತೆ ಅವರ ಶಿಷ್ಯಂದಿರ ಅದು ಶ್ರಮದಿಂದ ಬಂದಂತಹ ಸಂಗ್ರಹ ಆದಂತಹ ಹಣ. ಅದನ್ನ ಒಬ್ಬ ಪಾಪಿ ಮೋಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಮೋಸ ಹೋದವ್ರದ್ದು ತಪ್ಪಿದೆ, ಅವ್ರಿಗೂ ಪಾಪ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತದನ್ನ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ. ಅಷ್ಟು ವಯಸ್ಸಾಗಿದೆ, ಇನ್ನೇನು ಅವ್ರಿಗೆ ಉಳಿತಾರೋ ಇಲ್ವೋ ಅನ್ನೋ ರೀತಿ ಇದ್ದಾರೆ. ಆ ಸಮಯದಲ್ಲೂ ಕೂಡ ಅವರ ಒಂದು ಸ್ಫೂರ್ತಿ ಅನ್ನುವಂಥದ್ದು, ಅವರಲ್ಲಿ ಇರುವಂತಹ ಲವಲವಿಕೆ ಅನ್ನುವಂಥದ್ದನ್ನ ಅಲ್ಲಿ ನಾವು ನೋಡ್ತಾ ಇದ್ವಿ. ಹಾಸಿಗೆಯಲ್ಲಿ ಮಲ್ಕೊಂಡೆ ಶ್ರೀಲ ಪ್ರಭುಪಾದರು ಇಂತಹ ಎಲ್ಲ ವಿಚಾರಗಳು ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇತ್ತು. ಮತ್ತೆ ಅವರು ಆರಂಭಿಸಿದ ಕೂಡಲೇ ಅವರ ಸೇವೆ ಮಾಡುತ್ತಿದ್ದ ಭಕ್ತರು ಆ ಮಾತುಗಳನ್ನು ಕೇಳಿಸಿಕೊಳ್ಳಲು ಹತ್ರ ಬರ್ತಾ ಇದ್ರು. ಅಂದ್ರೆ ಪ್ರಭುಪಾದರು ಈಗ ತುಂಬಾ ಅವರ ಧ್ವನಿ ಕೂಡ ಕ್ಷೀಣಿಸಿದೆ. ಅಂದ್ರೆ ಅವರು ಗಟ್ಟಿಯಾಗಿ ಮಾತಾಡಕ್ ಆಗ್ತಿಲ್ಲ. ಆದ್ರೂ ಕೂಡ ಅವರು ಈ ನೆನಪಾದಾಗಲ್ಲ ಈ ವಿಚಾರಗಳನ್ನ ಹೇಳಕ್ಕೆ ಪ್ರಾರಂಭಿಸಿದ್ರೆ ಆ ಕೀರ್ತನೆ ಮಾಡ್ತಾ ಇದ್ದವರು ಅಲ್ಲ ಅದನ್ನ ನಿಲ್ಲಿಸಿ ಅವ್ರ ಶಿಷ್ಯಂದಿರು ಅವ್ರ ಹತ್ರ ಬಂದು ಕಿವಿ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ರು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಿಂದಿನ ಪ್ರಭುಪಾದರ ದಿನಚರಿಯ ಅಂಶಗಳಲ್ಲಿ ಮಧ್ಯರಾತ್ರಿಯಲ್ಲಿ ಎದ್ದು ಶ್ರೀಮದ್ ಭಾಗವತದ ಅನುವಾದ ಮಾಡುವ ಕಾರ್ಯ ಮಾತ್ರ ಎಂದಿನಂತೆ ನಡೆದೇ ಇತ್ತು. ಜೊತೆಗೆ ಬೆಳಗಿನ ಅಂಗಮರ್ದನ ಹಾಗೂ ಕಾರ್ಯದರ್ಶಿಯಿಂದ ಸುದ್ದಿ ಆಲಿಕೆಗಳು ನಡೆದುಕೊಂಡು ಬಂದಿದ್ದವು. ಬೆಳಗಿನ ಕಾರ್ ಯಾವ ಬಲು ಮಟ್ಟಿಗೆ ನಿಂತಂತಾಗಿತ್ತು. ದೈವಮೂರ್ತಿಗಳ ದರ್ಶನವೂ ಅಷ್ಟೇ.
ಆಹಾರ ಸ್ವೀಕಾರ ಬಲಮಟ್ಟಿಗೆ 0 ಕೆಳಕೋಣೆಯಿಂದ ಮೇಲಿನ ಕೋಣೆಗೆ ಕರೆದೊಯ್ಯುವಂತೆ ಕೇಳುತ್ತಿದ್ದರು. ಕೆಲವೊಮ್ಮೆ ಡೆಸ್ಕಿನ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ಗಿರಿರಾಜರಿಂದ ಬಂದ ಪತ್ರವನ್ನು ತಮಾಲಕೃಷ್ಣರು ಓದಿದರು. ಅದು ಪ್ರೀತಿಯ ಉತ್ಕಟ ಪ್ರಾರ್ಥನೆಯಂತಿತ್ತೆ ಹೊರತು ಕಾಗದದಂತಿರಲಿಲ್ಲ. ಶ್ರೀಮದ್ ಭಾಗವತದ ಪ್ರಹ್ಲಾದ ಮಹಾರಾಜರ ಒಂದು ಶ್ಲೋಕವನ್ನು ಗಿರಿರಾಜರು ಉದ್ಧರಿಸಿದ್ದರು. ಪ್ರೀತಿಯ ಪ್ರಭುವೇ, ದೇವೋತ್ತಮ ಮೇಲೆ ಪರಮ ಪುರುಷನೇ, ಅದೇ ಇಲ್ಲೇ ಮಾತಾಜಿ. ಪ್ರೀತಿಯ ಪ್ರಭುವೇ, ಕರೆಕ್ಟ್ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಸ್ಯೂತವಾಗಿ ಬರುವ ಲೌಕಿಕ ಬಯಕೆಗಳೆಲ್ಲ ಆಸಕ್ತಿಯುಳ್ಳವ ನಾದುದರಿಂದ ಇತರ ಜನಗಳಂತೆ ನಾನೂ ಕೂಡ ಕ್ರಮೇಣ ಬರಿಯ ಸರ್ಪಗಳಿರುವ ಒಣಬಾವಿಗೆ ಬೀಳುತ್ತಿದ್ದೇನೆ. ಆದರೆ ನಿಮ್ಮ ಸೇವಕರಾದ ನಾರದ ಮುನಿಗಳು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಈ ಲೋಕೋತ್ತರ ಸ್ಥಿತಿಯನ್ನು ಹೇಗೆ ಪಡೆಯುವುದೆಂಬುದನ್ನು ಹೇಳಿಕೊಟ್ಟಿದ್ದಾರೆ. ಆದುದರಿಂದ ನನ್ನ ಪ್ರಥಮ ಕರ್ತವ್ಯ ಎಂದರೆ ಅವರ ಸೇವೆ ಮಾಡುವುದು. ಅವರ ಸೇವೆ ಹೇಗೆ ಕೈಬಿಡಲಿ? ಗಿರಿರಾಜ ಭಯ ವಿವರ್ಜಿತ ಶ್ರದ್ಧಾಪೂರ್ಣ ಸೇವೆಯನ್ನು ಕಂಡು ಶ್ರೀಲ ಪ್ರಭುಪಾದರು ಅವರ ಬಗೆಗೆ ಪ್ರೀತಿ ತಾಳಿದ್ದರು. ಪ್ರಾರ್ಥನೆಯ ಒಂದೊಂದು ಶಬ್ದವನ್ನು ಹೀರಿಕೊಳ್ಳುತ್ತಾ ಕಣ್ಮುಚ್ಚಿ ತುಂಬಾ ಮೆಚ್ಚುಗೆಯ ಭಾವದಿಂದ ಕೇಳಿಸಿಕೊಂಡರು. ಅದೇ ದಿನ ಸಂಜೆ ಲೋಕಸಭಾ ಸದಸ್ಯ ಶ್ರೀ ಸೀತಾರಾಮ್ ಸಿಂಗ್ ಅವರನ್ನು ಸ್ವಾಗತಿಸಲು ಶ್ರೀಲ ಪ್ರಭುಪಾದರು ಎದ್ದು ಕುಳಿತರು. ಗಣ್ಯ ವ್ಯಕ್ತಿ ಬರುತ್ತಿರುವುದರ ಬಗೆಗೆ ಅವರಿಗೆ ಮೆಚ್ಚುಗೆ. ಆದರೂ ಅವರು ಪ್ರಾಪಂಚಿಕ ಭ್ರಮೆಗಳನ್ನು ಛೇದಿಸಲು ಲೋಕೋತ್ತರ ನೆಲೆಯಲ್ಲಿ ಮಾತನಾಡಿದರು. ಕೂಡಲೇ ಪಕ್ಷ ರಾಜಕೀಯದ ರಾಜಕಾರಣಿಗಳ ಸಂಕುಚಿತ ದೃಷ್ಟಿಯನ್ನು ಉಗ್ರವಾಗಿ ಟೀಕಿಸಿದರು. ಭಗವದ್ಗೀತೆಯ ಆಧಾರದ ಮೇಲೆ ಅಹಿಂಸೆಯನ್ನು ಬೆಂಬಲಿಸುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ರಾಜಕಾರಣಗಳ ಕಿಡಿಗೇಡಿತನವನ್ನು ಬಯಲಿಗೆಳೆದರು. ಇಂತಹ ಸಂದರ್ಭಗಳಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ದೇಹಾವಸಾನದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನೇ ಅವರ ಶಿಷ್ಯರು ಮರೆತು ಬಿಡುತ್ತಿದ್ದರು. ರಾತ್ರಿ ಸಿಂಗ್ ಅವರು ಹೋದ ಮೇಲೆ ಪ್ರಭುಪಾದರು ಹೇಳಿದರು, ನಾನು ಇನ್ನು ಸ್ವಲ್ಪ ಹೇಳಬಲ್ಲೆ, ಅಥವಾ ಕೃಷ್ಣ ಬಯಸಿದರೆ ನಾನು ಈವರೆಗೆ ಏನು ಕೊಟ್ಟಿದ್ದೇನೋ ಅಷ್ಟೇ. ಕೃಷ್ಣನ ಬಗೆಗೆ ನಿರಂತರವಾಗಿ ಮಾತಾಡುತ್ತಾ ಹೋಗುವಲ್ಲಿ ಮತ್ತು ಕೃಷ್ಣನ ಪ್ರಜ್ಞೆಯನ್ನು ಇತರಿಗೆ ದೊರಕಿಸುವಲ್ಲಿ ಸಹಾಯ ಮಾಡಲು ಪ್ರಭುಪಾದರು ಸಿದ್ಧರಿದ್ದರು. ಆದರೆ ಇನ್ನು ಎಷ್ಟು ಕಾಲ ಇರುತ್ತಾರೆ? ಇನ್ನು ಹೆಚ್ಚಿನದನ್ನು ಕೊಡುತ್ತಾರೆ? ಇವೆಲ್ಲ ಕೃಷ್ಣನನ್ನು ಅವಲಂಬಿಸಿತ್ತು. ಹೆಚ್ಚು ಕಾಲ ಇದ್ದಿದ್ದರೆ ಈ ಲೌಕಿಕ ಜಗತ್ತಿನಲ್ಲಿ ಕೃಷ್ಣನ ಸಂಕಲ್ಪವನ್ನು ನಡೆಸುವವರಿದ್ದರು. ಆದರೆ ತಾವು ಕೊನೆಯುಸಿರು ಎಳೆಯುವುದೇ ಕೃಷ್ಣನ ಇಚ್ಛೆಯಾಗಿದ್ದಲ್ಲಿ ಸಂತೋಷದಿಂದ ಅದನ್ನು ಸ್ವೀಕರಿಸಲು ಸಿದ್ಧ. ಈ ಕೂಡಲೇ ದೇಹಾವಸಾನದ ಸಮಯ ಬಂದರೂ ಅವರು ತಮ್ಮ ಪ್ರಚಾರ ಕಾರ್ಯ ಎಂಬ ಜ್ವಲಂತ ಕಂಪೆಯನ್ನು ಕಳೆದುಕೊಂಡಿರಲಿಲ್ಲ. ದುಃಖದಲ್ಲಿರುವ ಆತ್ಮಗಳನ್ನು ಕಾಪಾಡುವ ಒಂದು ವಿಶ್ವವ್ಯಾಪಿ ಚಳುವಳಿಯು ತಮ್ಮಿಂದ ಸ್ಥಾಪಿತವಾದದ್ದು ಅವಿಚ್ಛಿನ್ನವಾಗಿ ಮುಂದುವರಿಯಲೆಂಬುದೇ ಅವರ ಮಹತ್ತರ ಆಸೆಯಾಗಿತ್ತು. ಸಾಕ ಮಾತಾಜಿ? ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅವರಿಗೆ ಕಷ್ಟ ಆಗ್ತಿತ್ತು. ಎಲ್ಲ ಒಂದು ಪತ್ರಗಳು ಬರೋದನ್ನ ನಿಲ್ಸಿದ್ರು. ಮತ್ತೆ ಅವರಿಗೆ ವಿಷಯಗಳು ಆಗಾಗ ಕೇಳ್ತಿದ್ರು. ಆದ್ರೆ ಈ ಎಲ್ಲ ಒಂದು ದಿನಚರಿಯಲ್ಲಿ ಒಂದು ಮಾತ್ರ ಎಡೆಬಿಡದೆ ನಡೀತಿತ್ತು. ಯಾವುದು ಅಂತಂದ್ರೆ ಆ ಒಂದು ಭಾಗವತವನ್ನ ಅನುವಾದ ಮಾಡುವಂಥದ್ದು, ಟ್ರಾನ್ಸ್ಲೇಷನ್ ಮಾತ್ರ ಅದು ನಿಲ್ಲದೆ ನಡೀತಿತ್ತು. ಅವರ ಒಂದು ಕೊನೆ ಉಸಿರಿನ ತನಕ ಅದು ನಡೀತಿತ್ತು. ಮತ್ತೆ ಜೊತೆಗೆ ಅವರು ಬೆಳಗಿನ ಸಮಯದಲ್ಲಿ ಅವರಿಗೆ ಮಸಾಜ್ ಮಾಡುವಂಥದ್ದು, ಅಂಗಮರ್ದನ ಮಾಡುವಂಥದ್ದು, ಮತ್ತೆ ಕಾರ್ಯದರ್ಶಿಗಳು ಸುದ್ದಿ ಆಲಿಕೆಗಳು ಅಂದ್ರೆ ಅವರು ನ್ಯೂಸ್ ಪೇಪರ್ ಓದ್ತಿದ್ರು, ಅದನ್ನ ಕೇಳಿಸ್ಕೊಳ್ತಾ ಇದ್ರು. ಮತ್ತೆ ಬೆಳಗಿನ ಕಾರ್ನಲ್ಲಿ ಅವರು ಹೊರಗಡೆ ಹೋಗ್ತಿದ್ರು, ಬೆಳಗಿನ ಒಂದು ಮಾರ್ನಿಂಗ್ ವಾಕ್ ಹೋಗ್ತಿದ್ರು, ಆಮೇಲೆ ಅದು ಕಾರ್ನಲ್ಲಿ ಹೋಗ್ತಿದ್ರು. ಈಗ ಅದು ಕೂಡ ನಿಂತಿತ್ತು. ಮತ್ತೆ ಭಗವಂತನ ದರ್ಶನ ಮಾಡೋದಕ್ಕೂ ಅವ್ರಿಗೆ ಕಷ್ಟ ಆಗ್ತಿತ್ತು. ಮತ್ತೆ ಅವರು ಪೂರ್ತಿಯಾಗಿ ಆಹಾರ ಸೇವನೆ ಮಾಡೋದನ್ನ ನಿಲ್ಲಿಸೇ ಬಿಟ್ಟಿದ್ರು. ಮತ್ತೆ ಕೆಳಗಡೆ ಕೋಣೆಯಲ್ಲಿ ಅವರಿದ್ರು. ಮತ್ತೆ ಅವರು ಮೇಲ್ಗಡೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ತಿದ್ರು. ಮತ್ತೆ ಅವರು ಸ್ವಲ್ಪ ಹೊತ್ತು ಮೇಲೆ ಹೋಗಿ ಡೆಸ್ಕಿನ ಮೇಲೆ ಕುಳಿತುಕೋತಾ ಇದ್ರು. ಆ ಸಮಯದಲ್ಲಿ ಗಿರಿರಾಜರಿಂದ ಬಂದ ಒಂದು ಪತ್ರವನ್ನ ತಮಾಲಕೃಷ್ಣರು ಓದ್ತಾ ಇದ್ದಾರೆ.
ಅವ್ರು ಏನ್ ಬರ್ದಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಕಾಗದ ಅದು ಪತ್ರದ ರೀತಿಯಲ್ಲಿ ಇರ್ಲಿಲ್ಲ, ಅದೊಂದು ಪ್ರಾರ್ಥನೆಯ ರೀತಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಒಂದು ಕಾಗದದಲ್ಲಿ ಏನು ಬರ್ದಿದ್ರು ಅಂತಂದ್ರೆ ಪ್ರಹ್ಲಾದ ಮಹಾರಾಜನ ಒಂದು ಶ್ಲೋಕವನ್ನ ಗಿರಿರಾಜರು ಬರ್ದಿದ್ರು. ಏನು ಆ ಶ್ಲೋಕ ಅಂದ್ರೆ ಅಲ್ಲಿ ಆ ಪ್ರಹ್ಲಾದ ಹೇಳುವಂತದ್ದು, ದೇವೋತ್ತಮ ಪರಮ ಪುರುಷ ಆ ಅನುಸ್ತ್ಯುತವಾಗಿ ಬರುವ ಲೌಕಿಕ ಬಯಕೆಗಳಲ್ಲಿ ಆಸಕ್ತಿ ಉಳ್ಳವನಾದುದರಿಂದ ಇತರ ಜನಗಳಂತೆ ನಾನು ಕೂಡ ಕ್ರಮಕ್ರಮೇಣ ಬರಿಯ ಸರ್ಪಗಳಿರುವ ಒಳಬಾವಿಗೆ ಬೀಳುತ್ತಿದ್ದೇನೆ. ಅಂದ್ರೆ ನಾವೆಲ್ಲರೂ ಕೂಡ ಈ ಭೌತಿಕ ಜಗತ್ತು ಒಂದು ಸರ್ಪದ ಕೂಪ ಇದ್ದಾಗೆ ಅದರಲ್ಲಿ ನಾವೆಲ್ಲ ಬಿದ್ದಿದ್ದೀವಿ. ಹಾಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ನಾನು ಅಂತ ಒಂದು ಒಣಬಾವಿಗೆ ಬಿದ್ದಿದ್ದೀನಿ, ಆದ್ರೆ ನಿಮ್ಮ ಸೇವಕರು ಅಂದ್ರೆ ನಾರದ ಮುನಿಗಳ ಒಂದು ಶಿಷ್ಯನಾಗಿ ಅವರ ಒಂದು ಕರುಣೆಯಿಂದ ನಾನು ಈಗ ಒಂದು ಲೋಕೋತ್ತರ ಸ್ಥಿತಿಯನ್ನ ಪಡೆಯೋದಿಕ್ಕೆ ಆಗಿದೆ. ಆದ ಕಾರಣ ನನ್ನ ಮೊದಲ ಕರ್ತವ್ಯ ಏನು ಅಂದ್ರೆ ನನ್ನ ಗುರುವಿನ ಸೇವೆ ಮಾಡುವಂಥದ್ದು. ಅದನ್ನ ನಾನು ಹೇಗೆ ಬಿಡೋದಕ್ಕೆ ಸಾಧ್ಯ ಅಂತ ಆ ಒಂದು ಪ್ರಹ್ಲಾದನ ಒಂದು ಶ್ಲೋಕವನ್ನ ಅವರು ಬರ್ದಿದ್ರು. ಆದ್ರೆ ಅವರು ಇಲ್ಲಿ ಪ್ರಹ್ಲಾದನ ಹಾಗೆ ಗಿರಿರಾಜರು ನಾರದರ ಬಗ್ಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ ಗಿರಿರಾಜರು ಪ್ರಭುಪಾದರ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಅವರು ಆಲಿಸ್ತಾ ಇದ್ದಾರೆ. ಗಿರಿರಾಜರ ಬರ್ದಿರುವಂತಹ ಒಂದು ಶ್ರದ್ಧಾಪೂರ್ಣವಾದ ಒಂದು ಸೇವೆಯನ್ನು ಕಂಡು ಶ್ರೀಲ ಪ್ರಭುಪಾದರು ಅದನ್ನ ಕೇಳ್ತಾ ಇದ್ದಾರೆ. ಕೇಳಿ ಆ ಒಂದೊಂದು ಶಬ್ದವನ್ನು ಕೇಳಿ ಕಣ್ಮುಚ್ಕೊಂಡು ಅದನ್ನ ಭಾವಪರವಶರಾಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ದಿನ ಸಂಜೆ ಅವರನ್ನ ಭೇಟಿ ಮಾಡೋದಕ್ಕೆ ಸೀತಾರಾಮ್ ಸಿಂಗ್ ಒಬ್ಬ ಗಣ್ಯ ವ್ಯಕ್ತಿ, ಅಂದ್ರೆ ಅವರು ಲೋಕಸಭಾ ಸದಸ್ಯರು ಅಲ್ಲಿಗೆ ಬಂದಿರ್ತಾರೆ. ಅವರನ್ನ ಗಣ್ಯ ವ್ಯಕ್ತಿ ಬಂದಿದ್ದಾರೆ ಅಂತ ಅವರು ಮೆಚ್ಚುಗೆನ ಪಟ್ಕೊಂತಾರೆ, ಮತ್ತೆ ಅವರನ್ನ ಬರಮಾಡ್ಕೊಳ್ತಾರೆ. ಆದ್ರೆ ಎಷ್ಟೇ ಆದ್ರೂ ಕೂಡ ಲೌಕಿಕ ವ್ಯಕ್ತಿಗಳು ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ಏನಂತ ಹೇಳ್ತಾರೆ, ಇಲ್ಲಿ ಪ್ರಾಪಂಚಿಕ ಭ್ರಮೆಗಳನ್ನು ಛೇದಿಸಲು ಲೋಕೋತ್ತರ ನೆಲೆಯಲ್ಲಿ ಮಾತನಾಡಿದ್ರು. ಅಂದ್ರೆ ಅವರು ಎಲ್ಲ ಲೌಕಿಕ ವಿಚಾರಗಳಲ್ಲೇ ಮಾತಾಡ್ತಾರೆ ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು. ಅದಕ್ಕೆ ಅವರು ಹೇಳ್ತಾರೆ, ಅಂದ್ರೆ ಇಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನಾವು ಅಹಿಂಸೆನ ಪ್ರಚಾರ ಮಾಡ್ತಾ ಇದೀವಿ ಅಂತ, ಅಹಿಂಸೆನ ಬೆಂಬಲಿಸ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಅಹಿಂಸೆ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಾರಾದ್ರೂ ಹೇಳ್ತೀರಾ ಅಹಿಂಸೆ ಅಂದ್ರೆ ಏನಂತ ಹೇಳಿದ್ದಾರೆ ಪ್ರಭುಪಾದ್ರಂತ? ನೆನಪಿದ್ಯಾ ಯಾರಿಗಾದ್ರೂ ನಿಜವಾದ ಅಹಿಂಸೆ ಅಂದ್ರೆ ಏನು ಅಂತ? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಅಹಿಂಸೆ ಅಂದ್ರೆ ಕೇವಲ ಜೀವಿಗಳನ್ನ ಕೊಲ್ಲೋದಾಗ್ಲಿ ನಾಶ ಮಾಡುವುದಾಗ್ಲಿ ಅಲ್ಲ, ಅದು ಇನ್ನೊಬ್ಬರ ಮನಸ್ಸನ್ನು ಕಲಕುವುದಾಗ್ಲಿ ಅವರಿಗೆ ನೋವನ್ನುಂಟು ಮಾಡುವುದಾಗ್ಲಿ ಅದು ಅಹಿಂಸೆ ಅಂತ ಹೇಳಿ ಪ್ರಭುಪಾದರು ಹೇಳಿದ್ದಾರೆ. ಅಂದ್ರೆ ಅಹಿಂಸೆ ಅಂದ್ರೆ ಮೂಲದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಒಂದು ಆತ್ಮವನ್ನ ಒಂದು ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಿಂದ ಅದನ್ನ ಪತನಗೊಳಿಸುವುದೇ ಅಹಿಂಸೆ. ಅಂದ್ರೆ ಹಿಂಸೆ ಅನ್ನುವಂಥದ್ದು ಪತನಗೊಳಿಸಿದ್ರೆ ಅದು ಹಿಂಸೆ, ಅದನ್ನ ತಪ್ಪಿಸುವಂಥದ್ದು. ಆದ್ರೆ ಇಲ್ಲಿ ರಾಜಕಾರಣಿಗಳಾಗಿ ಅವನು ಹೇಳ್ತಾ ಇದ್ದಾನೆ, ನಾನು ಅಹಿಂಸೆಯನ್ನ ನಾವು ಬೆಂಬಲಿಸ್ತೀವಿ ಅಂತ. ಆದ್ರೆ ವಾಸ್ತವದಲ್ಲಿ ಅವರು ಜನರಲ್ಲಿ ಆ ಭಗವದ್ಗೀತೆಯ ಮೂಲ ಉದ್ದೇಶವನ್ನ ಎಲ್ಲೂ ಸಾರ್ತಾ ಇಲ್ಲ. ಅವ್ರು ಯಾರಿಗೂ ಆತ್ಮಕ್ಕೆ ಉದ್ಧಾರ ಆಗುವಂತಹ ಕಾರ್ಯಗಳಲ್ಲಿ ಯಾರನ್ನು ತೊಡಗಿಸ್ತಾ ಇಲ್ಲ. ಆದ್ರೆ ಸುಮ್ನೆ ಮಾತಿಗೆ ಈ ತರ ಒಂದು ರಾಜಕಾರಣಿಗಳು ರಾಜಕೀಯವಾಗಿ ಮಾತಾಡಿದನ್ನ ಅವರು ಬಯಲಿಗೆಳಿತಾರೆ. ಮತ್ತೆ ಆ ಸಂದರ್ಭದಲ್ಲೂ ಕೂಡ ಅವರು ಯಾವ ರೀತಿ ಒಂದು ಮಾತುಗಳನ್ನ ಆಡ್ತಾ ಇದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವ್ರು ಅದಕ್ಕೆ ಪ್ರತಿಯಾಗಿ ಉತ್ತರ ಹೇಗೆ ಕೊಡ್ತಾ ಇದ್ರು ಅಂದ್ರೆ, ಅವ್ರ ಶಿಷ್ಯರಿಗೆ ಅನಿಸ್ತಿತ್ತು ಇವರು ನಿಜವಾಗ್ಲೂ ಕೂಡ ಸಾವಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರೋಂತ ವ್ಯಕ್ತಿನ, ಇವರಲ್ಲಿ ಇನ್ನಷ್ಟು ಎಷ್ಟೆಲ್ಲ ಒಂದು ಏನಂತಾರೆ ಚೈತನ್ಯ ಅನ್ನುವಂಥದ್ದು ಹೇಗೆ ಅದು ಎದು ಬರುತ್ತೆ ಅಂತಹ ಸಂದರ್ಭಗಳಲ್ಲಿ ಅವರು ಹೇಗೆ ಅವರು ಗಟ್ಟಿಯಾಗಿ ಮಾತಾಡ್ತಾರೆ, ಎಷ್ಟು ಸ್ಫೂರ್ತಿಯಿಂದ ಮಾತಾಡ್ತಾರೆ ಅನ್ನೋದನ್ನಲ್ಲಿ ಕಾಣ್ತಾ ಇದ್ದಾರೆ. ಮತ್ತೆ ಅವ್ರು ಹೋದ್ಮೇಲೆ ಕೂಡ ಹೇಳ್ತಾರೆ, ಅಂದ್ರೆ ಆ ಒಂದು ರಾಜಕೀಯ ವ್ಯಕ್ತಿ ಸೀತಾರಾಮ ಸಿಂಗ್ ಅವರು ಹೋದ್ಮೇಲೆ ಅವರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಅಂದ್ರೆ ಕೃಷ್ಣನ ನನಗೆ ನಿರಂತರವಾಗಿ ಮಾತನಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂದ್ರೆ ನಾನು ಇನ್ನೂ ಹೇಳೋದಿದೆ, ನಾನು ಇನ್ನೂ ಹೇಳ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನನಗೆ ಆ ಒಂದು ಅವಕಾಶ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾನು ಅಂದ್ರೆ ಹೇಳ್ತಾ ಇದ್ದಾರೆ ನಾನು ಇರೋದಿಲ್ಲ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚು ಕಾಲ ಇದ್ದಿದ್ರೆ ಈ ಲೌಕಿಕ ಜಗತ್ತಿನ ಕೃಷ್ಣ ಸಂಕಲ್ಪವನ್ನು ನಡೆಸುವವರಿದ್ದರು. ಅಂದ್ರೆ ಇನ್ನಷ್ಟು ಕೃಷ್ಣ ಪ್ರಜ್ಞೆಯನ್ನ ಜನರಿಗೆ ನೀಡೋದಿಕ್ಕೆ ಅವರು ತಯಾರಿದ್ರು. ಆದ್ರೆ ತಾವು ಕೊನೆಯುಸಿರು ಎಳೆಯುವುದೇ ಕೃಷ್ಣನ ಇಚ್ಛೆ ಆಗಿದ್ದಲ್ಲಿ ಸಂತೋಷದಿಂದ ಅದನ್ನು ಸ್ವೀಕರಿಸಲು ಕೂಡ ಸಿದ್ಧರಿದ್ರು. ಆ ಕೂಡಲೇ ಒಂದು ದೇಹ ಅನ್ನುವಂಥದ್ದು, ಅಂದ್ರೆ ದೇಹ ತ್ಯಾಗ ಆಯ್ತು ಅಂತಂದ್ರೆ ಅವ್ರು ಹೇಳ್ತಾರೆ, ಅವ್ರ ಆಸೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾನಿದ್ರು ಇಲ್ಲ ಅಂದ್ರು ಈ ಒಂದು ಕೃಷ್ಣ ಪ್ರಜ್ಞೆಯ ಪ್ರಚಾರ ಅನ್ನುವಂಥದ್ದು ಅದು ವಿಶ್ವಾದ್ಯಂತ ನಡಿಬೇಕು ಅನ್ನೋದು ಅವರ ಆಸೆ, ಮಹತ್ತರವಾದ ಆಸೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅದೇನೇ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಿಶ್ವದಾದ್ಯಂತದಿಂದ ಓದ್ಬೇಕಾ ಮಾತಾಜಿ? ಹಾ ಮಾತಾಜಿ. ವಿಶ್ವದಾದ್ಯಂತ GBC ಕಾರ್ಯದರ್ಶಿಗಳಿಗೆ ಸುದ್ದಿ ಹೋಯಿತು. ಶ್ರೀಲಾ ಪ್ರಭುಪಾದರು ಹೆಚ್ಚು ಕಾಲ ಉಳಿಯಲಾರರು. ಭಕ್ತರೆಲ್ಲ ಅವರೊಂದಿಗೆ
ವ್ಯವಹಾರದಲ್ಲಿ ಇರಬೇಕೆಂಬುದೇ ಪ್ರಭುಪಾದರ ಬಯಕೆ. ವೃಂದಾವನದಲ್ಲಿ ಮಾತಾಜಿ. ಏನ್ ಮಾತಾಜಿ? ಭಕ್ತರೆಲ್ಲ ಅವರೊಂದಿಗೆ ವೃಂದಾವನದಲ್ಲಿ ಇರಬೇಕು. ವೃಂದಾವನದಲ್ಲಿ ಇರಬೇಕೆಂಬುದೇ ಪ್ರಭುಪಾದರ ಬಯಕೆ. GBC ಭಕ್ತರೆಲ್ಲ ತಮ್ಮ ಕೆಲಸ ನಿಲ್ಲಿಸಿ ಆದಷ್ಟು ಬೇಗ ಬಂದರು. ಮಾಯಾಪುರದ ವಾರ್ಷಿಕೋತ್ಸವದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅವರೆಲ್ಲ ಗುರು ಮಹಾರಾಜರೊಂದಿಗೆ ಇದ್ದರು. ಶ್ರೀಲ ಪ್ರಭುಪಾದರ ಇತ್ತೀಚಿನ ತಿರುವುಗಳನ್ನು, ಅಂದರೆ ಮುಂಬಯಿಯಲ್ಲಿ ಪ್ರಚಾರ ಕಾರ್ಯ ನಡೆಸಿದ್ದು, ಆಹಾರ ನಿರಾಕರಣೆ, ಋಷಿಕೇಶಕ್ಕೆ ಹೋಗಿ ಆರೋಗ್ಯ ಮತ್ತಷ್ಟು ಹಾಳಾದದ್ದು, ಕೊನೆಗಾಲದ ವಿಷಯ ತಲೆಹೊಕ್ಕು ವೃಂದಾವನಕ್ಕೆ ಬಂದಿರುವುದು ತಮಾಲ ಕೃಷ್ಣರು ವಿವರಿಸಿದರು. ನಿರಂತರ ಭಗವನ್ನಾಮ ಸಂಕೀರ್ತನದ ದಿವ್ಯೌಷಧವನ್ನು ತಮಗೆ ಕೊಡುತ್ತಿರಬೇಕೆಂದು ಅವರೊಂದಿಗೆ ಸೇರಿ GBCಯವರು ಮತ್ತು ಸನ್ಯಾಸಿಗಳ ಸಂಕೀರ್ತನೆ ಮಾಡಬೇಕೆಂದು ತಮಾಲ ಕೃಷ್ಣರು ಹೇಳಿದರು. ಅವರು ಮುಂದುವರೆದು ಇಸ್ಕಾನ್ ಆಸ್ತಿಯನ್ನೆಲ್ಲ ಒಳಗೊಳ್ಳುವಂತೆ, ಇಸ್ಕಾನ್ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಒಂದು ವಿಲ್ ಎಂಬುದೇ ಎಂದು, ತಾವು ಕಣ್ಮರೆಯಾದ ಮೇಲೆ ಇಸ್ಕಾನ್ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವ ವಿಷಯದಲ್ಲಿ ನೀವೆಲ್ಲ ಕೊಡುವ ಸಹಕಾರವೇ ನಿಮ್ಮ ಪ್ರೀತ್ಯಾದರಗಳನ್ನು ಸೂಚಿಸುತ್ತವೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದ್ದಾರೆಂದು ತಿಳಿಸಿದರು. ತಮಾಲ ಕೃಷ್ಣರು ತಮ್ಮ ಭಾವನೆಗಳೇ ಮಿಶ್ರ ಭಾವದಿಂದ ಕೂಡಿವೆ ಎಂದು ತಮ್ಮ ದೈವ ಸಹೋದರರಿಗೆ ಹೇಳಿಕೊಂಡರು. ಇದು ದುಃಖದ ಸಮಯ, ಆದರೂ ಶ್ರೀಲ ಪ್ರಭುಪಾದರು ಬದುಕಲು ಹೆಣಗುವುದಿಲ್ಲ ಎಂದು ನಿರ್ಧರಿಸಿ ನೆಮ್ಮದಿಯಿಂದ ಇರುವಂತೆ ಕಂಡುಬರುತ್ತಾರೆ ಎಂದರು. ಎಲ್ಲ ಕಾಳಜಿಗಳಿಂದ ಗುರು ಮಹಾರಾಜರು ಮುಕ್ತರಾಗಿದ್ದಾರೆಂಬ ಸಂಗತಿ ನಮಗೆ ಸಂತೋಷವನ್ನೇ ತಂದಿದೆ ಎಂದು ತಮಾಲ ಕೃಷ್ಣರು ಹೇಳಿದರು. ಬಂದ ಮೊದಲಿಗದರಲ್ಲಿ ಒಬ್ಬರಾದ ಭಾವಾನಂದ ಗೋಸ್ವಾಮಿಯವರು ಒಂದು ಕಡೆ ಪ್ರಭುಪಾದರು ತಮ್ಮಿಂದ ದೂರ ಹೋಗುತ್ತಿರುವುದು ದುಃಖದ ಸಂಗತಿಯಾಗಿದೆ ಎಂದು, ಇನ್ನೊಂದು ಕಡೆ ಆ ಕೊಳಕಿನ ಲೋಕ ಜೀವನವನ್ನು ತ್ಯಜಿಸಿ ಮರಳಿ ಕೃಷ್ಣ ಭಗವಾನೆಡೆಗೆ ಹೋಗುತ್ತಿರುವುದು ಸಂತೋಷದ ವಿಷಯವೆಂದು ತಿಳಿಸಿದ್ದಾಗಿಯೂ ಹೇಳಿದರು. ತಮ್ಮ ಕೆಲವು ಪ್ರಮುಖ ಶಿಷ್ಯರು ಅವರ ಜೀವನದ ಕೊನೆಯ ಘಟ್ಟದಲ್ಲಿ ದುರ್ವರ್ತನೆ ತೋರುವುದಕ್ಕೆ ಗುರು ಮಹಾರಾಜರಿಗೆ ತುಂಬ ಬೇಸರವಾಗಿದ್ದರೂ ಅವರು ಹಾಗೆಂದುಕೊಳ್ಳಲೇ ಇಲ್ಲ. ಬದಲಿಗೆ ಶಿಷ್ಯರು ಕೈಲಾದುದನ್ನು ಮಾಡುತ್ತಿರುವುದರ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿದರು ಎಂದು ಹೇಳಿದರು. ತಮಾಲ ಕೃಷ್ಣರು ಮುಂದುವರೆದು ಇಸ್ಕಾನ್ ಸಂಸ್ಥೆಯನ್ನು ಹಾಳು ಮಾಡಬಾರದೆಂದು, ಅದನ್ನು ಒಡೆದು ಇನ್ನೊಂದು ಗೌಡೀಯ ಮಠವಾಗಿ ಮಾಡಬಾರದೆಂದು ಎಚ್ಚರಿಸಿದರು. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ವಿಶ್ವಾದ್ಯಂತ ಎಲ್ಲ ಕಡೆ GBC ಸದಸ್ಯರು, ಕಾರ್ಯದರ್ಶಿಗಳು ಯಾರೆಲ್ಲ ಇದ್ದಾರೆ ಅವರನ್ನ ಕರೆಸ್ತಾ ಇದ್ದಾರೆ ಪತ್ರ ಬರೆದು. ಶ್ರೀಲ ಪ್ರಭುಪಾದರ ವಿಚಾರವಾಗಿ ಕುರಿತಾಗಿ ತಮಾಲ ಕೃಷ್ಣರು ಅವರಿಗೆ ತಿಳಿಸಿದ್ದಾರೆ, ಅಂದ್ರೆ ಪತ್ರದ ಮೂಲಕನೂ ತಿಳಿಸಿದ್ದಾರೆ. ಆದ್ರೆ ಭಕ್ತರೆಲ್ಲ ಅವರೊಂದಿಗೆ ವೃಂದಾವನದಲ್ಲಿ ಇರಬೇಕು ಅನ್ನುವಂಥದ್ದು ಪ್ರಭುಪಾದರ ಇಚ್ಛೆ ಅಂತ ಅಲ್ಲಿ ಅದಕ್ಕಾಗಿ ನೀವೆಲ್ಲರೂ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಾಯಾಪುರದ ವಾರ್ಷಿಕೋತ್ಸವ ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಮಹಾರಾಜರೊಂದಿಗೆ ಬಂದಿ ಇರ್ತಾರೆ. ಮತ್ತೆ ಶ್ರೀಲ ಪ್ರಭುಪಾದರ ತಿರುವುಗಳು, ಅಂದ್ರೆ ಅಲ್ಲಿವರೆಗೂ ಏನೆಲ್ಲ ಆಯ್ತು ಅನ್ನೋದನ್ನ ಅಲ್ಲಿ ಅವ್ರಿಗೆಲ್ಲರಿಗೂ ಹೇಳಿರ್ತಾರೆ. ಅಂದ್ರೆ ಹೇಗೆ ಅವರು ಮುಂಬೈ ಪ್ರಚಾರ ಕಾರ್ಯ ನಡೆಸಿದ್ರು, ಮತ್ತೆ ಆಹಾರ ನಿರಾಕರಣೆ, ಅಂದ್ರೆ ಅವ್ರಿಗೆ ಆಹಾರ ಸೇವನೆ ಮಾಡಕ್ ಆಗೋದಿಲ್ಲ, ಮತ್ತೆ ಆರೋಗ್ಯ ಕೆಡುತ್ತೆ, ಆಗ ಋಷಿಕೇಶಕ್ಕೆ ಹೋಗ್ತಾರೆ, ಮತ್ತೆ ಅಲ್ಲಿ ಇನ್ನಷ್ಟು ಹಾಳಾಗುತ್ತೆ ಆರೋಗ್ಯ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಕೊನೆಗಾಲದ ವಿಷಯ ಅವ್ರ ತಲೆಯಲ್ಲಿ ಬರುತ್ತೆ. ಅಂದ್ರೆ ನಾನು ಇನ್ನು ಉಳಿಯೋದಿಲ್ಲ ಅಂತ ಗೊತ್ತಾಗಿ ಅವ್ರು ಏನಂತಾರೆ, ವೃಂದಾವನಕ್ಕೆ ನನ್ನ ಶೀಘ್ರವಾಗಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಮತ್ತೆ ಅವರು ಈಗ ವೃಂದಾವನದಲ್ಲಿ ಬಂದಿದ್ದಾರೆ. ಮತ್ತೆ ಅಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನನಗೆ ಬೇರೆ ಯಾವ್ದೋ ವಿಚಾರಗಳು ಬೇಡ, ಯಾವ್ದೋ ವಿಷಯಗಳು ಬೇಡ, ನನಗೆ ಭಗವಂತನ ನಾಮ ಸಂಕೀರ್ತನೆ ಒಂದು ಸಾಕು, ಆ ದಿವ್ಯ ಔಷಧಿ ನನಗೆ ಅದೊಂದಿದ್ರೆ ಸಾಕು ಅಂತ ಅಲ್ಲಿ ಹೇಳ್ತಾರೆ. ಮತ್ತೆ ಅಲ್ಲಿ ಬಂದಂತಹ GBC ಸದಸ್ಯರು, ಸನ್ಯಾಸಿಗಳು ಅವರ ಜೊತೆ ಕೂಡಿ ಸಂಕೀರ್ತನೆ ಮಾಡ್ಬೇಕು, ಮತ್ತೆ ಒಂದು ಕೀರ್ತನೆ ಮಾಡ್ಬೇಕು, ಮತ್ತೆ ಭಾಗವತವನ್ನ ಓದ್ಬೇಕು. ಇದು ಪ್ರಭುಪಾದರ ಇಚ್ಛೆ ಅಂತ ಅಲ್ಲಿ ಹೇಳ್ತಾರೆ. ಮತ್ತೆ ಇಸ್ಕಾನ್ ಆಸ್ತಿ ಅದು ಏನಿದೆ, ಆ ಸಂಸ್ಥೆಯನ್ನ ಮುಂದುವರಿಸ್ಕೊಂಡು ಹೋಗುವಂಥದ್ದು, ಇದೆಲ್ಲದರ ಕುರಿತಾಗಿ ಒಂದು ಬಿಲ್ಲನ್ನ ಬರಿಬೇಕು ಅಂತ ಅವರ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಅಂದ್ರೆ ಪ್ರಭುಪಾದರವರು ಕಣ್ಮರೆ ಆದ್ರೂ ಕೂಡ ಈ ಒಂದು ಇಸ್ಕಾನ್ ಸಂಸ್ಥೆ ಅನ್ನುವಂಥದ್ದು ಅದು ಮುಂದುವರಿಬೇಕು ಅನ್ನೋದು ಅವರ ಆಸೆ. ಮತ್ತೆ ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದು ಅವರ ಒಂದು ಭಕ್ತರು, ಅಂದ್ರೆ ಅವರ ಶಿಷ್ಯಂದಿರು ಗುರುವಿನ ಮೇಲೆ ಇಟ್ಟಿರುವಂತಹ ಪ್ರೀತಿಯನ್ನು ಸೂಚಿಸುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ ಅಂತದ್ದು ಕೂಡ ತಿಳಿಸ್ತಾರೆ. ಕೊನೆಗೆ ತಮಾಲ ಕೃಷ್ಣರು ಅಂದ್ರೆ ಅವರು ಎಮೋಷನಲ್ ಆಗ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಒಂದ್ ಕಡೆ ದುಃಖನೂ ಇದೆ, ಒಂದ್ ಕಡೆ ಸಂತೋಷನೂ ಇದೆ. ದುಃಖ ಯಾಕೆ ಇದೆ ಅಂದ್ರೆ
ಪ್ರಭುಪಾದರ ಒಂದು ಸಂಘ ಪಡ್ಕೊಂತಾರೆ ಅಂತ. ಮತ್ತೆ ಇನ್ನೊಂದು ಖುಷಿ ಯಾಕೆ ಇದೆ ಅಂತಂದ್ರೆ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಇದು ಮಿಶ್ರ ಭಾವ ಅವರಲ್ಲಿ, ಅಂದ್ರೆ ಅವರ ಶಿಷ್ಯಂದಿರಲ್ಲಿ ಕಾಣುವಂಥದ್ದು. ಅವರು ದೈವ ಸಹೋದರರು ಅಂದ್ರೆ ಗಾಡ್ ಬ್ರದರ್ಸ್ ಜೊತೆ ಹೇಳ್ಕೊತಾ ಇದ್ದಾರೆ ಇದನ್ನ. ಇದು ದುಃಖದ ಸಮಯ, ಆದ್ರೆ ಶ್ರೀಲ ಪ್ರಭುಪಾದರು ಬದುಕೋದಕ್ಕಾಗಿ ಹೆಣಗಾಡ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಸಾವು ಬೇಡ, ನಾನು ಇನ್ನ ಬದುಕ್ಬೇಕು ಅಂತ ಅವರು ಕಷ್ಟ ಪಡ್ತಾ ಇಲ್ಲ, ಹಿಂಸೆ ಪಡ್ತಾ ಇಲ್ಲ. ಅವ್ರು ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಖುಷಿ ಖುಷಿಯಾಗಿ ತಗೋತಾ ಇದ್ದಾರೆ. ಮತ್ತೆ ಎಲ್ಲಾ ಕಾಳಜಿಯಿಂದ ಗುರು ಮಹಾರಾಜರು ಮುಕ್ತರಾಗಿದ್ದಾರೆ. ಅಂದ್ರೆ ಅವ್ರು ಈಗ ತಲೆ ಕೆಡಿಸ್ಕೋತಾ ಇಲ್ಲ, ನನ್ಗೆ ಇನ್ನ ಇಷ್ಟೊಂದು ಜವಾಬ್ದಾರಿ ಇದೆ, ಅದೆಲ್ಲ ನಾನ್ ಮಾಡ್ಬೇಕು, ನನಗೆ ಈಗ ಸಾಯೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಂತಾ ಇದ್ದಾರೆ ಅನ್ನೋದು ಸಂತೋಷ ತರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಂದ ಮೊದಲಿಗರು ಅಂದ್ರೆ ಅಲ್ಲಿ ಕರ್ಸಿದ್ದಾರೆ ಎಲ್ಲರನ್ನ. ಅದರಲ್ಲಿ ಮೊದಲನೇದಾಗಿ ಬಂದವರು ಭವಾನಂದ ಗೋಸ್ವಾಮಿ ಅವ್ರ ಹತ್ರ ಬಂದಿದ್ದಾರೆ. ಅವರು ಪ್ರಭುಪಾದರ ತಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ದುಃಖದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇಂತಹ ಒಂದು ಕೊಳಕು ಅಂದ್ರೆ ಇಂತಹ ಒಂದು ಲೌಕಿಕ ಜೀವನ, ದುಃಖಾಲಯ, ಅಶಾಶ್ವತವಾದ ಜೀವನದಿಂದ ಅವರು ಭಗವಂತನ ಶಾಶ್ವತ ಜಗತ್ತಿಗೆ ಹೋಗ್ತಾ ಇರುವಂತದ್ದು ಸಂತೋಷದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತಮ್ಮ ಕೆಲವು ಪ್ರಮುಖ ಶಿಷ್ಯರು ಅವರ ಜೀವನದ ಕೊನೆಯ ಘಟ್ಟದಲ್ಲಿ ದುರ್ವರ್ತನೆ ತೋರಿದ್ದಕ್ಕೆ, ಅಂದ್ರೆ ಇಲ್ಲಿ ಕೊನೆಯಲ್ಲಿ ಬೇಸರ ಮಾಡಿದ್ದಾರೆ ಪ್ರಭುಪಾದರಿಗೆ ಅವರ ಒಂದು ಶಿಷ್ಯಂದಿರು. ಅದಕ್ಕಾಗಿ ಗುರು ಮಹಾರಾಜರಿಗೆ ಬೇಸರ ಆಗಿಲ್ಲ ಅಂದ್ರೆ ಆಗಿದೆ, ಆದ್ರೂ ಕೂಡ ಅದನ್ನ ಅವರು ಪಕ್ಕಕ್ಕೆ ಇಟ್ಟು ಏನಂತ ಇದ್ದಾರೆ ಅಂದ್ರೆ ಅವ್ರ ಶಿಷ್ಯಂದಿರು ಅವ್ರ ಕೈಯಲ್ಲಾದಷ್ಟು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಸಮಾಧಾನ ಪಟ್ಕೊಂಡಿದ್ದಾರೆ, ಸಂತೋಷ ಪಟ್ಕೊಂಡಿದ್ದಾರೆ ಅಂತಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತಮಾಲ ಕೃಷ್ಣ ಮುಂದುವರಿಸಿ ಈ ಸಂಸ್ಥೆನ ಹಾಳು ಮಾಡಬಾರ್ದು, ಇಸ್ಕಾನ್ ಸಂಸ್ಥೆನ ಹಾಳು ಮಾಡಬಾರ್ದು, ಅದನ್ನ ಒಡೆದು ಇನ್ನೊಂದು ಗೌಡಿಯ ಮಠ ಆಗ್ಬಾರ್ದು ಅನ್ನೋದನ್ನಲ್ಲಿ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಗೌಡಿಯ ಮಠದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರ ಶಿಷ್ಯಂದಿರು ಎಲ್ಲರೂ ಕೂಡ ನಾನು ಹೆಚ್ಚು ನೀನು ಹೆಚ್ಚು ಅಂದ್ರೆ ಅವರು ಲೌಕಿಕ ಒಂದು ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಅಂದ್ರೆ ಸ್ವಾರ್ಥ ಭಾವದಲ್ಲಿ ಬಂದ್ಬಿಡ್ತಾರೆ. ಅಹಂ ಅಮೇತಿ ಅಂತ ಹೇಳ್ತಾರೆ, ಅಂದ್ರೆ ನಾನು ನನ್ನದು ಅನ್ನುವಂತಹ ಒಂದು ಮನಸ್ಥಿತಿ. ಅಂದ್ರೆ ಈ ಒಂದು ಸಂಸ್ಥೆ, ಇಸ್ಕಾನ್ ಸಂಸ್ಥೆ ಅದು ಹೇಗೆ ಮುಂದುವರಿಸ್ಕೊಂಡು ಬಂದಿದೆ ಪ್ರಭುಪಾದರು ಹೋದ್ಮೇಲೂ ಕೂಡ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅವರ ಶಿಷ್ಯಂದಿರಲ್ಲಿ ಆ ಒಂದು ಅಂದ್ರೆ ಪ್ರಭುಪಾದರು ಅವರ ಶಿಷ್ಯರ ಹೃದಯದಲ್ಲಿ ಬಿತ್ತಿರುವಂತಹ ಒಂದು ಮನಸ್ಥಿತಿ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಒಂದು ಮನಸ್ಸಿನಲ್ಲಿ ಇರ್ತಾರೆ ಅಂದ್ರೆ ಇದೊಂದು ಅವ್ಯಾಜ್ಯ ಕರುಣೆಯಲ್ಲಿ ನಡೆಯುವಂತಹ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ಕರುಣೆ ಅನ್ನುವಂಥದ್ದು ಅದು ಕರುಣೆಯ ಒಂದು ಸಂಸ್ಥೆ. ಅಂದ್ರೆ ಅಲ್ಲಿ ಭಕ್ತಿ ಎನ್ನುವಂಥದ್ದು ಹೇಗೆ ಹೋಗುತ್ತೆ ಅಂತಂದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯ ಒಂದು ಇದ್ರಲ್ಲಿ ನಡೆಯುವಂಥದ್ದು. ಅಲ್ಲಿ ಯಾರಿಗೂ ಸ್ವಾರ್ಥ ಭಾವ ಇರೋದಿಲ್ಲ. ಅಂದ್ರೆ ನಾವು ನೋಡ್ತೀವಿ ಎಲ್ಲ ಗೋಸ್ವಾಮಿಗಳು ಇರ್ಬೋದು, ಪೂರ್ವಾಚಾರ್ಯರು ಇರ್ಬೋದು, ಅವರೆಲ್ಲರೂ ಕೂಡ ತಾವು ಏನನ್ನ ಪಡೆದುಕೊಂಡ್ರು ಅದು ನನಗೆ ಇರ್ಲಿ ಅಂತ ಯೋಚನೆ ಮಾಡಿದಿರ ನಮ್ಮ ಉಳಿದ ಒಂದು ವಿಶ್ವದಲ್ಲಿ ಇರುವಂತಹ ಅನೇಕ ಇವೆಲ್ಲ ಲೌಕಿಕ ಜಗತ್ತಿನಲ್ಲಿ ಕಷ್ಟಪಡ್ತಿರುವಂತಹ ಜನ, ಅಂದ್ರೆ ಕಷ್ಟ ಯಾವ ರೀತಿ ಪಡಿತಾ ಇದೀವಿ ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ ಭವಸಾಗರದಲ್ಲಿ ಮುಳುಗಿ ಹೇಳ್ತಾ ಇರುವಂತಹ ಜನರ ದುಃಖವನ್ನ ನೋಡಿ ಅವರಿಗೆ ಇದರಿಂದ ಒಂದು ಸಹಾಯ ಆಗ್ಬೇಕು ಅಂತ ಹೇಳಿ ಅದನ್ನ ಗ್ರಂಥ ರೂಪದಲ್ಲಿ ಅವರೆಲ್ಲ ಬರೆದ್ರು. ಮತ್ತೆ ಅದನ್ನ ಕೊಡುವಾಗ್ಲೂ ಅಷ್ಟೇ ಎಲ್ಲಾ ರೀತಿಯ ಒಂದು ಯಾವ ರೀತಿ ಒಂದು ರಚನೆ ಮಾಡಿದ್ದಾರೆ ಇಸ್ಕಾನ್ ಸಂಸ್ಥೆಯಲ್ಲಿ, ಒಂದು GPC ಇರ್ಬೋದು ಅಥವಾ ಒಂದು ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು, ಮಾರ್ಗದರ್ಶಕ ಗುರುಗಳು, ಅವರ ಒಂದು ನಿಸ್ವಾರ್ಥ ಸೇವೆ, ಅದರಿಂದಾನೇ ಈ ಒಂದು ಸಂಸ್ಥೆ ಅದು ನಡೀತಾ ಇರುವಂತದ್ದು. ಆ ರೀತಿ ಅವರು ನಿಸ್ವಾರ್ಥ ಸೇವೆಯನ್ನ ಮಾಡಿರ್ಲಿಲ್ಲ ಅಂತಂದ್ರೆ ಪ್ರಭುಪಾದರು ಇರುವಾಗ್ಲೇ ಅದೆಲ್ಲ ಹಾಳಾಗ್ಬೇಕಾಗಿತ್ತು. ಆದ್ರೆ ಅದನ್ನ ಇಲ್ಲಿ ಎಚ್ಚರಿಕೆಯಿಂದ ಅದು ಮುಂದುವರ್ಸ್ಕೊಂಡು ಹೋಗಾಗೆ ಮಾಡಿ ಅಂತ ಅಲ್ಲಿ ಪ್ರಭುಪಾದರು ಕೂಡ ಎಲ್ಲರಿಗೂ ಕೂಡ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ, ಎಚ್ಚರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಸ್ಕಾನ್ ನಾಯಕರುಗಳು ಸಣ್ಣ ತಂಡಗಳಾಗಿ ಪಾಳಿಗಳನ್ನು ಮಾಡಿಕೊಂಡು ಶ್ರೀಲ ಪ್ರಭುಪಾದರೊಂದಿಗೆ ಇದ್ದು ಸಂಕೀರ್ತನೆ ಮಾಡುತ್ತಾ ಅಥವಾ ಗ್ರಂಥ ಪಠನ ಮಾಡುತ್ತಾ ಬಂದರು. ಕೆಳಗಿನ ಮುಖ್ಯ ಕೋಣೆ ಎತ್ತರದ ಸೀಲಿಂಗ್ ಇದ್ದ ಕೋಣೆ, ಕಪ್ಪು ಕಲ್ಲಿನ ನೆಲ ಮಂದ ಪ್ರಕಾಶದ ಕೋಣೆ ಆಗಿತ್ತು. ಅದರಲ್ಲಿ ಆಗಾಗ ಹಾಸಿಗೆಯ ಮೇಲೆ ಕುಳಿತಿರುತ್ತಿದ್ದರು. ಕೋಣೆಯನ್ನು ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಸ್ಕಾನ್ ದೈವ ವಿಗ್ರಹಗಳ ಭಾವಚಿತ್ರಗಳನ್ನು ಜೋಡಿಸಲಾಗಿತ್ತು. ಅಸಾಧ್ಯತೆಗೆ ಇದ್ದರೂ ಮೇಲಿನ ಫ್ಯಾನ್ಗಳಿಂದಾಗಿ ಮತ್ತು ಏರ್ ಕೂಲರ್ನಿಂದಾಗಿ ಕೊಠಡಿ ಹಿತಕರವಾಗಿತ್ತು. ಕೀರ್ತನೆ ಕೇಳಿ ಪ್ರಭುಪಾದರು ಒಮ್ಮೊಮ್ಮೆ ಮೆಲ್ಲಗೆ ಚಪ್ಪಳೆ ತಟ್ಟುತ್ತಿದ್ದರು. ತಮ್ಮ ಶಿಷ್ಯರುಗಳ ಪ್ರಚಾರದ ಬಗೆಗೆ ವರದಿಗಳನ್ನು ಕೇಳಿ ಮೌಲ್ಯಮಾಪನ ಮಾಡಲು ಸದಾ ಸಿದ್ಧರಿರುತ್ತಿದ್ದರು. ಅವರ ದೈಹಿಕ ರೂಪದಲ್ಲಿ ಮಾತ್ರ ಬದಲಾವಣೆಯಾಗುತ್ತಿತ್ತು. ಪರಮಸತ್ಯದ ಧ್ಯಾನದಲ್ಲಿ ಮುಳುಗಿ ಮಹಾಸತ್ಯ ನಿಷ್ಠರಾಗಿ ಬಾಳಿದ ಮತ್ತು ಭಾಗವತದಲ್ಲಿ ಹೇಳಿರುವಂತೆ ಧ್ರುವ ಮಹಾರಾಜ ಅಥವಾ ರಂತಿ ದೇವನಂತೆ ತುಂಬಾ
ಕೃಷ್ಣವಾದ ಶರೀರವನ್ನು ಹೊಂದಿದ್ದ ಶ್ರೀಲ ಪ್ರಭುಪಾದರು ಮಹಾಯೋಗಿಯಂತೆ ಕಾಣುತ್ತಾರೆ ಎಂದು ಒಬ್ಬ GBC ಅವರು ಹೇಳಿದರು. ಮಾತಾಜಿ ಮೇಲೆ ಮಾಡಿ. ಮಾಡಿ ಮಾತಾಜಿ. ಕೀರ್ತನ ಶ್ರೀಮದ್ ಭಾಗವತ ವಾಚನದ ಸಂದರ್ಭಗಳಲ್ಲಿ ಶ್ರೀಲ ಪ್ರಭುಪಾದರು ಎದ್ದು ಕುಳಿತಿರುತ್ತಿದ್ದರು ಅಥವಾ ಮಲಗಿರುತ್ತಿದ್ದರು. ಈಗ ಅವರು ಸುತ್ತಲೂ ಕಾಳಜಿಯುಳ್ಳ ಶಿಷ್ಯರೇ ತುಂಬಿದ್ದುದರಿಂದ ಅವರಿಗೆ ಆನಂದವಾಗಿತ್ತು. ಎಲ್ಲ GBC ಸದಸ್ಯರು ಬರುವುದಕ್ಕೆ ಸ್ವಲ್ಪ ಮುಂಚೆ ವೃಂದಾವನದಲ್ಲಿ ಶ್ರೀಲ ಪ್ರಭುಪಾದರೊಂದಿಗಿದ್ದ ಕೆಲವು ಭಕ್ತರಿಗೆ ಪ್ರಭುಪಾದರು ತುಂಬಾ ಉತ್ಸಾಹದಲ್ಲಿದ್ದಂತೆ ಕಾಣಿಸಿದರು. ಬಹುಶಃ ಎಲ್ಲ ಭಕ್ತರ ಪ್ರಾಂಜಲ ಪ್ರಾರ್ಥನೆಗಳಿಂದ ಅವರ ಆರೋಗ್ಯದಲ್ಲಿ ಅದ್ಭುತ ನಾಟಕೀಯ ಬದಲಾವಣೆಯಾದರೂ ಆದೀತು. ಭವಾನಂದ ಗೋಸ್ವಾಮಿ ಮತ್ತು ಜಯಪತಾಕ ಸ್ವಾಮಿಗಳು ಪ್ರಭುಪಾದರಿಗೆ ಆಪ್ತವಾಗಿದ್ದ ಮಾಯಾಪುರ ಯೋಜನೆಯ ವರದಿಗಳನ್ನು ತಂದರು. ದೇವಾಲಯದಲ್ಲಿ ಲೌಕಿಕ ಚಟುವಟಿಕೆಗಳು ಕೊಂಡಿವೆ ಎಂದು ಗುರುಕುಲದ ವಟುಗಳು ರಸ್ತೆ ಗುಡಿಸುವಾಗ ಕೂಡ ಹರೇ ಕೃಷ್ಣ ಭಜನೆ ಮಾಡುತ್ತಿರುತ್ತಾರೆಂದು ಭವಾನಂದರು ಹೇಳಿದರು. ಶ್ರೀಲ ಪ್ರಭುಪಾದರಿಂದಾಗಿ ಹೊಸ ಮನೆಯೊಂದರ ಕೆಲಸ ಆಗತಾನೆ ಆರಂಭವಾಗಿತ್ತು. ಸುತ್ತಲೂ ಒಂದು ಟೆರೆಸ್, ಚಿಲುಮೆಗಳು ಮತ್ತು ಒಂದು ದೊಡ್ಡ ಕೊಳ ಇರುತ್ತದೆಂದು ಹೇಳಿದರು. ಇನ್ನೂ ಆರಂಭವಾಗಿಲ್ಲವೇ? ಶ್ರೀಲ ಪ್ರಭುಪಾದರು ಕೇಳಿದರು. ಪ್ಲಾನ್ಗಳೆಲ್ಲ ಸಿದ್ಧವಾಗಿದೆ ಎಂದು, ಕೆಲಸದಲ್ಲಿ ಏನು ತೊಂದರೆಯಾಗುವುದಿಲ್ಲವೆಂದು ಆರ್ಕಿಟೆಕ್ಟ್ ಹೇಳಿದ್ದಾರೆಂದು ಜಯಪತಾಕ ಸ್ವಾಮಿ ಉತ್ತರಿಸಿದರು. ಮಳೆಗಾಲದಲ್ಲಿ ಕೂಡ ಕೆಲಸ ಆರಂಭಿಸಬಹುದು ಎಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಇಸ್ಕಾನ್ ನಾಯಕರು ಅಂದ್ರೆ ಸಣ್ಣ ತಂಡಗಳಲ್ಲಿ ಪಾಳಿಗಳನ್ನು ಅಂದ್ರೆ ಎಲ್ಲರೂ ಕೂಡ ಒಂದೊಂದು ಗ್ರೂಪ್ ಮಾಡ್ಕೊಂಡು ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಮತ್ತೆ ಗ್ರಂಥ ಪಠಣ ಕೂಡ ನಡೀತಾ ಇದೆ. ಅವ್ರಿರುವಂತಹ ಕೊಠಡಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಕೋಣೆ ಯಾವ ರೀತಿ ಇತ್ತು ಅಂತ, ಆ ಒಂದು ಎತ್ತರದಲ್ಲಿ ಇತ್ತು ಆ ಸೀಲಿಂಗ್ ಅನ್ನುವಂಥದ್ದು. ಮತ್ತೆ ಅಲ್ಲಿ ನೆಲದ ಒಂದು ಕಪ್ಪು ಕಲ್ಲಿನಿಂದ ಮಾಡಿದ್ರು. ಮತ್ತೆ ಅಲ್ಲಿ ಹಾಸಿಗೆ ಮೇಲೆ ಕೆಲವೊಂದು ಸಮಯ ಕುತ್ಕೊಂತ ಇದ್ರೆ, ಅಂದ್ರೆ ಊಟ ಆಹಾರ ಸೇರ್ತಾ ಇಲ್ಲ ಈಗ ಪ್ರಭುಪಾದರಿಗೆ. ಆದ್ರೂ ಕೂಡ ಅಲ್ಲಿ ಇದ್ದಷ್ಟು ಕಾಲ ಯಾವ ರೀತಿ ಇದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೋಣೆಯನ್ನ ಪುಷ್ಪಗಳಿಂದ ಹೂಗಳಿಂದ ಅಲಂಕಾರ ಮಾಡಿದ್ರು. ಮತ್ತೆ ಭಗವಂತನ ಅಂದ್ರೆ ಇಸ್ಕಾನ್ ರಾಧಾಕೃಷ್ಣ ಅವರ ವಿಗ್ರಹಗಳನ್ನ, ಭಾವಚಿತ್ರಗಳನ್ನ ಅಲ್ಲಿ ಜೋಡಿಸ್ತಾ ಇದ್ರು. ಮತ್ತೆ ಅಸಾಧ್ಯವಾದ ಧಗೆ ಇತ್ತು, ಅಂದ್ರೆ ಶೆಕೆ ಇತ್ತು ಬೇಸಿಗೆ ಸಮಯ ಆದ ಕಾರಣ. ಆದ್ರೂ ಕೂಡ ಫ್ಯಾನ್ ಇಂದ ಮತ್ತೆ ಏರ್ ಕೂಲರ್ ಇಂದ ಆ ಕೊಠಡಿ ಸ್ವಲ್ಪ ತಂಪಾಗಿ ಕೂಡ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೀರ್ತನೆ ಕೇಳಿ ಪ್ರಭುಪಾದರು ಒಂದು ಸಂಕೀರ್ತನೆ ಸದಾ ನಡೀತಾ ಇದೆ, ಅದನ್ನ ಕೇಳ್ಕೊಂಡು ಅವರು ಕೆಲವೊಂದ್ಸಲ ಚಪ್ಪಾಳೆ ತಟ್ತಾ ಇದ್ರು. ಅಂದ್ರೆ ಆ ಒಂದು ಕೀರ್ತನೆಯಲ್ಲಿ ಅವರು ಮಗ್ನರಾಗ್ತಾ ಇದ್ರು. ಮತ್ತೆ ತಮ್ಮ ಶಿಷ್ಯರ ಪ್ರಚಾರದ ಬಗ್ಗೆ ಅವ್ರಿಗೆ ವರದಿ ಕೇಳಿ ಮೌಲ್ಯಮಾಪನ ಮಾಡಲು ಸದಾ ಸಿದ್ಧರಾಗಿ ಇರ್ತಾ ಇದ್ರು. ಅಂದ್ರೆ ಅವರು ಯಾವ ರೀತಿ ಪ್ರಚಾರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಆಗಾಗ ಕೇಳ್ತಾ ಇದ್ರು. ಮತ್ತೆ ಅದಕ್ಕೆ ಅವರು ಹೇಳ್ತಿದ್ರು ಅವ್ರು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ತಿದ್ರು. ಮತ್ತೆ ಅವರು ನೋಡೋದಕ್ಕೆ ದೇಹದಲ್ಲಿ ಕ್ಷೀಣಿಸಿದಂತೆ ಕಾಣಿಸ್ತಿದೆ ಅಷ್ಟೇ, ಆದ್ರೂ ಕೂಡ ಆ ಒಂದು ಚೈತನ್ಯ ಅನ್ನುವಂಥದ್ದು ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ, ಆದ್ರೆ ಪರಮ ಸತ್ಯದ ಧ್ಯಾನದಲ್ಲಿ ಮುಳುಗಿ ಮಹಾ ಸತ್ಯನಿಷ್ಠರಾಗಿ ಬಾಳಿದ ಭಾಗವತದಲ್ಲಿ ಹೇಳಿದಂತಾರೆ. ಅಂದ್ರೆ ಅವರು ನೋಡೋದಕ್ಕೆ ಯಾವ ರೀತಿ ಕಾಣ್ತಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧ್ರುವ ಮಹಾರಾಜ ಮತ್ತೆ ರಂತಿದೇವನಿಗೆ ಹೇಳ್ತಾ ಇದ್ದಾರೆ. ಧ್ರುವ ಮಹಾರಾಜ ಅವನು ಕಾಡಿಗೆ ಹೋಗ್ತಾನೆ, 5 ವರ್ಷದ ಬಾಲಕ. ಅವನು ಎಷ್ಟು ತೀವ್ರವಾದ ಒಂದು ತಪಸ್ಸನ್ನ ಮಾಡ್ತಾನೆ ಅಂತಂದ್ರೆ, ಯಾರಿಗಾದ್ರೂ ನೆನಪಿದ್ಯಾ ಧ್ರುವ ಮಹಾರಾಜ ಯಾವ ರೀತಿ ತಪಸ್ ಮಾಡಿದ್ದ ಅಂತ? ಹರೇ ಕೃಷ್ಣ. ಅಂದ್ರೆ ಅವನು ಹೋಗಿ ಕೆಲವು ದಿನಗಳ ಕಾಲ ಅವನು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಸಿಕ್ಕಿದ ಹಣ್ಣುಗಳನ್ನ ಮಾತ್ರ ಸೇವನೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಕಾಲ ಆದ್ಮೇಲೆ ಎಲೆಗಳನ್ನ ಮಾತ್ರ ತಿಂತಾನೆ. ಆಮೇಲೆ ಬರೀ ನೀರ್ ಕುಡಿತಾನೆ. ಆಮೇಲೆ ಬರೀ ಗಾಳಿ ತಗೋತಾನೆ. ಮತ್ತೆ ಅದನ್ನು ಕೂಡ ನಿಲ್ಲಿಸ್ತಾನೆ. ಹಾಗೆ ಈಗ ಪ್ರಭುಪಾದರು ಒಂದೊಂದಾಗಿ ಆಹಾರ ಎಲ್ಲವನ್ನು ಬಿಟ್ಟಿದಾಯ್ತು. ಆಹಾರ ನಿದ್ರೆ ಏನಿಲ್ಲ. ಅಷ್ಟು ಅಂದ್ರೆ ಅವನು ಕೃಶವಾಗ್ಬಿಡ್ತಾನೆ. ಅಂದ್ರೆ ಅವನ ದೇಹ ಅದು ಏನಂತ ಹೇಳ್ತಾರೆ, ಬಲಹೀನ ಆಗುತ್ತೆ. ಅದೇ ರೀತಿ ಇಲ್ಲಿ ರಂತಿದೇವನು ಹಾಗೆ ಅವನೇನ್ ಮಾಡ್ತಾನೆ ಅಂದ್ರೆ ಪುಣ್ಯ ಕಾರ್ಯ ಮಾಡ್ತಾನೆ. ಅಂದ್ರೆ ಅವನು 45 ದಿನಗಳು ಅಂತ ಅನ್ಸುತ್ತೆ ಅವನು ಉಪವಾಸವನ್ನ ಕೈಗೊಳ್ತಾನೆ. ಒಂದು ಸತತ ಉಪವಾಸ ಮಾಡಿದ್ಮೇಲೆ ಅವನು ಯಾವ ರೀತಿ ಕಾಣ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಪ್ರಭುಪಾದರು ಕಾಣಿಸ್ತಿದ್ರು ನೋಡೋದಕ್ಕೆ. ಅಂದ್ರೆ ಅಷ್ಟೊಂದು ಅವರ ದೇಹ ಅನ್ನುವಂಥದ್ದು ಅದು ದುರ್ಬಲವಾಗಿತ್ತು. ಆದ್ರೆ ಮಹಾಯೋಗಿ ಅಂತೆ ಕಾಣ್ತಾ ಇದ್ರು.
ಅಷ್ಟೆಲ್ಲ ಅವ್ರ ದೇಹಕ್ಕೆ ವಯಸ್ಸಾಗಿರ್ಬೋದು, ಅದಕ್ಕೆ ಕ್ಷೀಣಿಸ್ತಾ ಇದೆ ಅಂತ ಕಾಣಿಸ್ತಿರ್ಬೋದು, ಆದ್ರೆ ಅವರು ಮಹಾಯೋಗಿ ಅಂತ ಕಾಣ್ತಾ ಇದ್ರು ಅಂತ. ಇದು ನನ್ನ ಒಂದು ಅನುಭವ ಹೇಳ್ತೀನಿ. ಅಲ್ಲಿ ಮಧುರೈಯಲ್ಲಿ ನಾವು ಜಯಪತಾಕ ಸ್ವಾಮಿಗಳನ್ನ ನೋಡಕ್ ಹೋದಾಗ ಹಾಗೆ ಅನಿಸ್ತಿತ್ತು. ಅವ್ರನ್ನ ನೋಡಿದಾಗ ಅಂದ್ರೆ ದೈಹಿಕವಾಗಿ ಅವ್ರು ನೋಡೋದಕ್ಕೆ ಕಷ್ಟದಲ್ಲಿದ್ದಾರೆ ಅಂತ ಎಲ್ಲರಿಗೂ ಅನಿಸ್ಬೋದು, ಆದ್ರೆ ಕೆಲವು ಸಮಯ ಮಾತ್ರನೇ ಅವ್ರನ್ನ ಹತ್ತಿರದಿಂದ ನೋಡೋದಕ್ಕೆ, ಅದು ಮೊದಲನೇ ಬಾರಿ ನಾನು ನೋಡಿದ್ದು. ಅದು ಅಷ್ಟು ಹತ್ತಿರದಿಂದ ಒಂದು 2-3 ನಿಮಿಷ ಕೂಡ ಇಲ್ಲ, ಸೆಕೆಂಡ್ಸ್ ಅಲ್ಲಿ ನೋಡಿದಷ್ಟೇ. ಎಷ್ಟು ಶಕ್ತಿ ಚೈತನ್ಯ ತುಂಬಿದೆ ಅಂತಂದ್ರೆ, ಆ ಒಂದು ಬಾಧೆಗಳು ಬರೀ ದೇಹಕ್ಕೆ ಮಾತ್ರನೇ ಇರೋದು, ಆದ್ರೆ ಅವರು ಚೈತನ್ಯ ಅನ್ನುವಂಥದ್ದು ಅದು ತುಂಬಾ ಶಕ್ತಿಶಾಲಿ ಅಂತ ಅನ್ಸುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಕೂಡ ಮಹಾಯೋಗಿ ಅಂತ ಕಾಣ್ತಾ ಇದ್ದಾರೆ. ದೇಹ ಮಾತ್ರನೇ ಅದು ಕ್ಷೀಣಿಸ್ತಾ ಇದೆ, ಆದ್ರೆ ಅವರಲ್ಲಿರುವಂತ ಚೈತನ್ಯ ಅದು ಅಷ್ಟು ಶಕ್ತಿನ ಹೊಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಒಬ್ಬ GBC ಅಂದ್ರೆ ಕಾರ್ಯದರ್ಶಿ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕೀರ್ತನ, ಶ್ರೀಮದ್ ಭಾಗವತ ವಾಚನದ ಸಂದರ್ಭಗಳಲ್ಲಿ ಶ್ರೀಲ ಪ್ರಭುಪಾದರು ಕುಳಿತುಕೊಳ್ತಾ ಇದ್ರು, ಮತ್ತೆ ಮಲಗಿರ್ತಾ ಇದ್ರು. ಅಂದ್ರೆ ಅವರು ಎಡಬಿಡದೆ ಇದು ನಡೀತಿದೆ. ಕೀರ್ತನೆ ಮತ್ತೆ ಶ್ರೀಮದ್ ಭಾಗವತ ವಾಚನಗಳು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಈಗ ಅವರ ಸುತ್ತಲೂ ಎಲ್ಲಾರು ಕೂಡ ಶಿಷ್ಯರು ತುಂಬಿದ್ದಾರೆ. ಅಂದ್ರೆ ಅವ್ರಿಗೆಲ್ಲ ಪ್ರೀತಿ ಪಾತ್ರರಾದ ಎಲ್ಲ GBC ಸದಸ್ಯರು, ಎಲ್ಲರೂ ಸನ್ಯಾಸಿಗಳೆಲ್ಲ ಬಂದು ಅವರ ಸುತ್ತ ಕೂತಿದ್ದಾರೆ. ಅವರ ಪ್ರಾರ್ಥನೆಗಳು ಮತ್ತೆ ಅವರ ಕೀರ್ತನೆಗಳು ಇದ್ರಲ್ಲಿ ಎಲ್ಲರಿಗೂ ಅನಿಸ್ತಿದೆ, ಇದ್ರಲ್ಲಿ ಅವ್ರಿಗೆ ಮತ್ತೆ ಅವ್ರ ಆರೋಗ್ಯ ಸುಧಾರಿಸ್ಬಿಡ್ಬಹುದು, ಆ ಪ್ರಾರ್ಥನೆಯಿಂದ ಅವರು ಮತ್ತೆ ಚೈತನ್ಯ ಬರ್ಬೋದು, ಅವ್ರ ದೇಹ ಶಕ್ತಿ ಹೊಂದಬಹುದು ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಆದ್ರೆ ಕೊನೆಗೆ ಇಲ್ಲಿ ಅಲ್ಲಿಗೆ ಬಂದಂತಹ ಭವಾನಂದ ಗೋಸ್ವಾಮಿ ಮತ್ತೆ ಜಯಪತಾಕ ಸ್ವಾಮಿಗಳು ಅವ್ರ ಜೊತೆ ಮಾತಾಡಕ್ಕೆ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಕೊಟ್ಟ ಒಂದು ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಮುಂದುವರಿದಿದ್ದಾರೆ ಅನ್ನುವಂಥದ್ದು, ಎಲ್ಲಿ ಕೆಲಸಗಳಲ್ಲಿ ಯಾವ ಯೋಜನೆಗಳು ಎಲ್ಲಿಗೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದನ್ನ ಅವರು ತಿಳಿಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾಯಾಪುರದ ಯೋಜನೆಗಳನ್ನ ಅವರು ಹೇಳ್ತಾ ಇದ್ದಾರೆ. ದೇವಾಲಯದಲ್ಲಿ ಲೌಕಿಕ ಚಟುವಟಿಕೆಗಳು ತುಂಬಿಕೊಂಡಿವೆ. ಅಂದ್ರೆ ಈ ಒಂದು ಲೌಕಿಕ ಚಟುವಟಿಕೆ ಅನ್ನುವಂಥದ್ದು ಹೆಚ್ಚು ಇರೋದ್ರಿಂದ ಅಲ್ಲಿ ಗುರುಕುಲದಲ್ಲಿ ಇರುವಂತಹ ಬ್ರಹ್ಮಚಾರಿಗಳು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅವರು ಕಸ ಗುಡಿಸುವಾಗ್ಲೂ ಕೂಡ ಹರಿಕೃಷ್ಣ ಭಜನೆ ಮಾಡ್ತಾರೆ ಅಂತ ಹೇಳಿ ಭವಾನಂದರು ಹೇಳ್ತಾ ಇದಾರೆ. ಮತ್ತೆ ಪ್ರಭುಪಾದರಿಗೆ ಹೊಸ ಮನೆಯನ್ನ ಕಟ್ಟಿಸ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದಾರೆ. ಹೊಸ ಮನೆಯನ್ನ ಕಟ್ಟಿಸೋ ಒಂದು ಪ್ಲಾನ್ ಇದೆ. ಆ ಮನೆ ಪ್ಲಾನ್ ಯಾವ ತರ ಇದೆ ಅಂತಂದ್ರೆ, ಟೆರೆಸ್ ಇದೆ, ಮತ್ತೆ ಅಲ್ಲಿ ಚಿಲುಮೆಗಳಿದೆ, ಮತ್ತೆ ಒಂದು ದೊಡ್ಡ ಕೊಳ ಇದೆ ಆ ಮನೆಯಲ್ಲಿ ಅಂತೆಲ್ಲ ಹೇಳ್ತಾ ಇದಾರೆ, ವರ್ಣಿಸ್ತಾ ಇದಾರೆ. ಅವ್ರಿಗೆ ಅಂತ ಕಟ್ಟಿಸ್ತಾ ಇದೀವಿ ಮಾಯಾಪುರಲ್ಲಿ ಅಂತ. ಇನ್ನೂ ಆರಂಭ ಆಗಿಲ್ವಾ ಅಂತ ಪ್ರಭುಪಾದರು ಕೇಳ್ತಾ ಇದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ಇಲ್ಲ ಪ್ಲಾನ್ ಆಗಿದೆ, ಮತ್ತೆ ಆರ್ಕಿಟೆಕ್ಟ್ ಏನು ಅದ್ರಲ್ಲಿ ತೊಂದರೆ ಇಲ್ಲ, ಮಳೆಗಾಲ ಪ್ರಾರಂಭ ಆದ್ರೂ ಪರವಾಗಿಲ್ಲ, ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದಾರೆ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಎಷ್ಟು ದಿನ ಹಿಡಿಯುತ್ತೆ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು ಹಾ ಮಾತಾಜಿ. ಪ್ರಭುಪಾದರ ಪರವಾಗಿ ತಮಾಲ ಕೃಷ್ಣರು ಕೇಳಿದರು. 6 ತಿಂಗಳು. ತಮಾಲ ಕೃಷ್ಣರೆಂದರು, ಶ್ರೀಲ ಪ್ರಭುಪಾದರೆ ಭಕ್ತರ ಪ್ರೀತಿಯ ನಿಮ್ಮನ್ನು ಈ ಭೂಲೋಕಕ್ಕೆ ಅಂಟಿಸಿ ಕೂರಿಸುತ್ತದೆ. ಶ್ರೀಲ ಪ್ರಭುಪಾದರು ಯೋಚಿಸಿ ಸರಿ ಎಂದರು. ಸರಿ ಎಂಬ ಮಾತಿನಲ್ಲಿ ಶ್ರೀಲ ಪ್ರಭುಪಾದರು ಉಳಿಯುವ ಇಂಗಿತವನ್ನು ಕೊಟ್ಟಿದ್ದರು. ನಾವು ಬದುಕುವ ಭರವಸೆ ಇಲ್ಲ, ಆದ್ದರಿಂದಲೇ ಎಲ್ಲ JBC ಸದಸ್ಯರನ್ನು ಕರೆಸಿದ್ದೇನೆ. ವೃಂದಾವನದಲ್ಲಿ ನಾನು ಸಾಯುವಂತಾದರೆ ಕೃಷ್ಣ ಏನು ಬೇಕಾದರೂ ಮಾಡಬಲ್ಲ, ಆದರೆ ನನ್ನ ದೇಹ ಪ್ರಕೃತಿ ನೋಡಿದರೆ ಏನೂ ಭರವಸೆ ಇಲ್ಲ. ಆದರೆ ಕೃಷ್ಣ ಪರಮೇಶ್ವರನಲ್ಲವೇ? ಭವಾನಂದರು ಹೇಳಿದರು. ಪ್ರಭುಪಾದರು ನಕ್ಕರು. ಮೇಲೋದು ಓದ್ತೀನಿ. ಅದು ಬೇರೆ ವಿಷಯ. ಕೃಷ್ಣನ ಇಚ್ಛೆ ಇದ್ದರೆ ನಾನು ಬದುಕುತ್ತೇನೆ ಎಂದರು. ಆದರೆ ತಮ್ಮ ಆರೋಗ್ಯದ ಸ್ಥಿತಿ ವಿಷಮಿಸುತ್ತಿರುವುದನ್ನು ಭಕ್ತರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಮೆದುಳು ಕೆಲಸ ಮಾಡುತ್ತಿದೆ ಅವರೆಂದರು, ಆದರೆ ದೇಹ ಅದಕ್ಕೆ ಅವಕಾಶ ಕೊಡುತ್ತಿಲ್ಲ. ಚಿಂತಿಸಬೇಡಿ, ಇಂದಲ್ಲ ನಾಳೆ ಎಲ್ಲರೂ ಹೋಗುವವರೇ, ನನಗೂ ವಯಸ್ಸಾಗಿದೆ. ಇಲ್ಲಿ ಗೋಳಾಡಬೇಕಾದದ್ದೇನೂ ಇಲ್ಲ, ಎಲ್ಲ ಕೃಷ್ಣನ ಇಚ್ಛೆ. ಉತ್ತೇಜನದ ನಿಲುವನ್ನು ಕೈಬಿಟ್ಟು ನಿಸ್ಸಹಾಯಕ ವಿದ್ಯಾರ್ಥಿಯ ಹಾಗೆ ಭವಾನಂದರು ಕೇಳಿದರು. ಶ್ರೀಲ ಪ್ರಭುಪಾದರೆ ನಾವೇನು ಮಾಡಬೇಕು? ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ ಪ್ರಭುಪಾದರೆಂದರು. ಕೃಷ್ಣ ಸರ್ವಶಕ್ತ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ನಾನು ತೀರಿಕೊಂಡ ನಂತರ ಮಾಯಾಪುರವನ್ನು ಹಾಳಾಗಲು ಬಿಡಬೇಡಿ, ಉಳಿಸಿಕೊಂಡು ಹೋಗಿ. ಜಯಪತಾಕ ಸ್ವಾಮಿಗಳು ಢಾಕಾ ನಗರದಲ್ಲಿ ಈಚೆಗೆ ತಾವು ಹಿಂದೂ ಮುಸ್ಲಿಮರನ್ನು ಕುರಿತು ಮಾಡಿದ ಪ್ರಚಾರ ಕಾರ್ಯದ ಬಗ್ಗೆ ಉಜ್ವಲ ವಿವರಣೆಯನ್ನು ಕೊಟ್ಟರು. ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ಸಾಧುಗಳೇ ಇಲ್ಲ ಎಂದು
ಶ್ರೀಲ ಪ್ರಭುಪಾದರ ಹಾಸಿಗೆಯ ಬುಡದಲ್ಲಿ ಮಗುವಿನಂತೆ ಕುಳಿತಿದ್ದರೂ ವಿಜಯಶಾಲಿಯಂತೆ ಉಗ್ರವಾಗಿ ಹೇಳಿದರು ಜಯಪತಾಕರು. ಜನತೆ ಕೃಷ್ಣ ಪ್ರಜ್ಞೆಯ ಬಗೆಗೆ ತಿಳಿಯಲು ಉತ್ಸುಕರಾಗಿದ್ದಾರೆ. 10,000 ಜನ ಸೇರಿದ್ದರು. ಈ ದೇಶದ ಇತಿಹಾಸದಲ್ಲಿ ಹಿಂದೂಗಳ ಅಥವಾ ಮುಸಲ್ಮಾನರ ಅತ್ಯಂತ ದೊಡ್ಡ ಸಭೆಯಾಗಿತ್ತು ಇದು. ಮಹಮ್ಮದೀಯರಿಗೂ ಇದರಲ್ಲಿ ಆಸಕ್ತಿ ಇದೆ. ಶ್ರೀ ಚೈತನ್ಯರ ಬಗೆಗೆ ಅವರಿಗೆ ಏನೂ ಗೊತ್ತಿಲ್ಲ. ಶ್ರೀ ಚೈತನ್ಯರನ್ನು ಕುರಿತು ಗ್ರಂಥಗಳಿವೆಯೋ ಎಂದು ಅನೇಕರು ಕೇಳಿದರು. ಅವರು ಓದ ಬಯಸುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂಬ ಪುಸ್ತಕ. ಶ್ರೀಲ ಪ್ರಭುಪಾದರು ಮಧ್ಯೆ ಮಾತನಾಡಿದರು. ಅವರು ಕಂಠ ಸ್ವಲ್ಪ ಬಿರುಸಾಗಿದ್ದರೂ ಜೀವಂತಿಕೆ ಆಸಕ್ತಿಗಳಿದ್ದವು. ಮೇಲೆ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ಇದು ಕಾನ್ವರ್ಸೇಷನ್ ನಡೀತಿದೆ. ಹೇಳ್ತಾ ಇದ್ರೆ ಅಂದ್ರೆ ಅವ್ರು ಹೇಳಿದ್ರು, ಭವಾನಂದರು ಮತ್ತೆ ಜಯಪತಾಕ ಸ್ವಾಮಿಗಳು ಹೇಳಿದ್ರು, ಮಾಯಾಪುರದಲ್ಲಿ ಪ್ರಭುಪಾದರಿಗೆ ಅಂತ ಒಂದು ಸುಂದರವಾದ ಮನೆಯನ್ನ ಕಟ್ಟಿಸ್ತಾ ಇದೀವಿ ಅಂತ. ಈಗ ಅದಕ್ಕೆ ಕೇಳ್ತಾ ಇದಾರೆ, ಅದು ಪ್ರಾರಂಭ ಆಯ್ತಾ, ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತಾ ಅಂತ. ಅದಕ್ಕೆ ಅವ್ರು ಇಲ್ಲ, ಇನ್ನ ಪ್ಲಾನಿಂಗ್ ಆಗಿದೆ, ಮತ್ತೆ ಕಾಂಟ್ರಾಕ್ಟರ್ ಹೇಳಿದಾರೆ ಕೂಡಲೇ ಅದನ್ನ ಪ್ರಾರಂಭ ಮಾಡ್ತಾರೆ, ಮಳೆಗಾಲ ಬಂದ್ರು ನಿಲ್ಸೋಂತಿಲ್ಲ, ಅದು ಪ್ರಾರಂಭ ಆಗುತ್ತೆ ಅಂತ. ಅದಕ್ಕೆ ಇಲ್ಲಿ ಪ್ರಭುಪಾದರು ಪರವಾಗಿ ತಮಾಲ ಕೃಷ್ಣರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ನ ಎಷ್ಟ್ ದಿನ ಹಿಡಿಬಹುದು ಆ ಒಂದು ಮನೆ ಕನ್ಸ್ಟ್ರಕ್ಷನ್ ಮುಗಿಯೋದಕ್ಕೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಒಂದು 6 ತಿಂಗಳಲ್ಲಿ ಅದು ಆಗುತ್ತೆ ಅಂತ. ಮತ್ತೆ ತಮಾಲ ಕೃಷ್ಣರು ಅಂತ ಇದ್ದಾರೆ ಶ್ರೀಲ ಪ್ರಭುಪಾದರಿಗೆ, ನಿಮ್ಮ ಶಿಷ್ಯಂದ್ರು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಪ್ರೀತಿ ನಿಮ್ಮನ್ನ ಈ ಭೂಮಿನ ಬಿಟ್ಟು ಹೋಗೋದಕ್ಕೆ ಬಿಡೋದಿಲ್ಲ, ನಿಮ್ಮನ್ನ ಇಲ್ಲಿ ಇರಿಸೋಂತೆ ಮಾಡತ್ತೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಯೋಚನೆ ಮಾಡ್ತಾ ಸರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರಿ ಅಂತ ಹೇಳಿದಾಗ ಎಲ್ಲರಿಗೂ ಅನ್ಸುತ್ತೆ, ಇನ್ನು ಪ್ರಭುಪಾದರು ಇರ್ತಾರೆ, ಇನ್ನು ಉಳಿತಾರೆ ನಮ್ ಜೊತೆ ಅಂತ ಭರವಸೆ ಕೊಟ್ಟಾಗ ಅನಿಸ್ತಿದೆ ಅಂತಾರೆ. ಆದ್ರೆ ಕೂಡಲೇ ಪ್ರಭುಪಾದರು ಹೇಳ್ತಾರೆ, GPC ಸದಸ್ಯರನ್ನೆಲ್ಲ ಕರೆಸಿದ್ದು ನಾನು ಇಲ್ಲಿಂದ ಹೋಗ್ತೀನಿ ಅನ್ನೋಂಥದ್ದು ನನ್ಗೆ ಖಾತ್ರಿ ಆಗ್ತಾ ಇದೆ, ಅದಕ್ಕಾಗಿ ಕರೆದಿರುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಅವನು ಏನ್ ಬೇಕಾದ್ರೂ ಮಾಡ್ಬೋದು, ಅವನ ಇಚ್ಛೆ ಇದ್ರೆ ನಾನು ಉಳಿಬಹುದು, ಅಥವಾ ಅವನ ಇಚ್ಛೆ ಇದ್ರೆ ನಾನು ನನ್ನ ದೇಹ ತ್ಯಾಗನೂ ಆಗ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಇವಾಗ ಬಾಡಿ ಕಂಡೀಷನ್ ಯಾವ ರೀತಿ ಇದೆ ಅಂತಂದ್ರೆ ನಾವು ಉಳಿತೀನಿ ಅನ್ನೋದು ಭರವಸೆ ನನ್ಗಿಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾವುಕರಾಗಿ ಭವಾನಂದ್ರ ಹೇಳ್ತಾ ಇದ್ದಾರೆ, ಕೃಷ್ಣ ಪರಮೇಶ್ವರ ಅಲ್ವಾ, ಅವ್ನು ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಅಂತ ಅವ್ರು ಹೇಳ್ತಾ ಇದಾರೆ. ಅದಕ್ಕೆ ಪ್ರಭುಪಾದರು ನಗ್ತಾ, ಅದು ಬೇರೆ ವಿಷಯ, ಕೃಷ್ಣ ಅವ್ನು ಇಷ್ಟಪಟ್ರೆ ಅವ್ನ್ ಏನ್ ಬೇಕಾದ್ರೂ ಮಾಡ್ತಾನೆ, ಆದ್ರೆ ನಮ್ಮ ಆರೋಗ್ಯದ ಸ್ಥಿತಿ ಈಗ ಸರಿ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನನ್ನ ಮೆದುಳು ಅಂದ್ರೆ ಮನಸ್ಸು ಆ ಒಂದು ಚೈತನ್ಯದಿಂದ ಕೂಡಿದೆ, ನನಗೆ ಇನ್ನೂ ಮಾಡುವ ಒಂದು ಚೈತನ್ಯ ಅನ್ನುವಂಥದ್ದು, ಆ ಒಂದು ಶಕ್ತಿ ಅನ್ನುವಂಥದ್ದು ಇದೆ, ಆದ್ರೆ ನನ್ನ ದೇಹ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ದೇಹ ಅದಕ್ಕೆ ಸಾಥ್ ಕೊಡ್ತಾ ಇಲ್ಲ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಚಿಂತಿಸ್ಬೇಡಿ, ಎಲ್ಲರೂ ಒಂದಲ್ಲ ಒಂದಿನ ಹೋಗೋರೆ, ಅದಕ್ಕಾಗಿ ಇಲ್ಲಿ ಗೋಳಾಡ್ಬೇಕು ಅಂತ ಏನಿಲ್ಲ, ಅದು ಎಲ್ಲ ಕೃಷ್ಣನ ಇಚ್ಛೆ, ಅವನೇನು ಬಯಸ್ತಾನೆ ಅದು ನಡೆಯುತ್ತೆ, ಅದು ಕೂಡ ಅವನ ಇಚ್ಛೆಗೆ ಅನುಗುಣವಾಗಿ ನಾವು ನಡಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತೇಜನದ ನಿಲುವನ್ನು ಕೈಬಿಟ್ಟು, ಅಂದ್ರೆ ಈಗ ಅವ್ರಿಗೆ ಪ್ರಭುಪಾದರ ಈ ಮಾತುಗಳನ್ನ ಕೇಳಿ ಅವ್ರಿಗೂ ಬೇಸರ ಆಗುತ್ತೆ, ಅದಕ್ಕೆ ಅವರು ಕೇಳ್ತಾರೆ ಪ್ರಭುಪಾದ್ರೆ, ಈಗ ನೀವು ಹೋಗೋದಕ್ಕೆ ಅಂತ ಸಿದ್ಧತೆ ಮಾಡ್ಕೋತಾ ಇದ್ದೀರಾ, ಈಗ ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರು ಕೃಷ್ಣನ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಸರ್ವಶಕ್ತ. ಅವರು ಹೇಳ್ತಾ ಇದ್ದಾರೆ, ತೀರಿಕೊಂಡ ನಂತರ ಈ ಮಾಯಾಪುರ ಹಾಳಾಗೋದಕ್ಕೆ ಬಿಡಬೇಡಿ, ಇದನ್ನ ಉಳಿಸ್ಕೊಳ್ಳಿ, ಇಸ್ಕಾನ್ ಸಂಸ್ಥೆನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದು ಮುಂದುವರಿಸ್ಕೊಂಡು ಹೋಗಿ ಅಂತೆಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜಯಪತಾಕ ಸ್ವಾಮಿಗಳು ಕೂಡ ಹೇಳ್ತಾ ಇದ್ದಾರೆ, ಅವರು ಢಾಕಾದಲ್ಲಿ ಏನಾಯ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಹಿಂದೂ ಮುಸ್ಲಿಮರನ್ನ ಎಲ್ಲರನ್ನು ಸೇರಿಸಿ 10,000 ಜನ ಸೇರಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಚಾರ ಕಾರ್ಯ ನಡೀತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಯಾವುದೇ ಸಾಧುಗಳು ಇಲ್ಲ ಅಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಅದನ್ನ ಹೇಳುವಾಗ ಜಯಪತಾಕ ಸ್ವಾಮಿಗಳು ಅವ್ರು ಎಲ್ಲಿ ಕೂತಿದ್ರು ಅಂತ ಹೇಳ್ತಾ ಇದ್ದಾರೆ, ಒಂದು ಪುಟ್ಟ ಮಗುವಿನ ತರ ಅವರು ಪ್ರಭುಪಾದರ ಒಂದು ಕಾಲತ್ರ ಹಾಸಿಗೆ ಬುಡದಲ್ಲಿದ್ರೆ ಹಾಸಿಗೆ ಕೊನೆಯಲ್ಲಿ ಕೂತಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಪ್ರಜ್ಞೆಯ ಬಗೆಗೆ ತಿಳಿಯುವಂತ ಉತ್ಸಾಹ ಜನರಲ್ಲಿ ಇದೆ. 10,000 ಜನ ಸೇರಿದ್ರು. ಮತ್ತೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿದಂತಹ ಒಂದು ಸಭೆ ಅದಾಗಿತ್ತು. ಮತ್ತೆ ಮುಸ್ಲಿಮರಿಗೂ ಕೂಡ ಅದರಲ್ಲಿ ಆಸಕ್ತಿ ಇತ್ತು, ಅವರು ಕೂಡ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕುರಿತಾದಂತಹ ಪುಸ್ತಕಗಳು ಇದೆಯಾ ಅಂತ ಕೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ಪ್ರಭುಪಾದರು ಹೇಳ್ತಾರೆ, ಈ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅನ್ನೋ ಪುಸ್ತಕ ಇದೆಯಲ್ಲ ಅಂತ ಅಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವರು ಕಂಠ ಬಿರುಸಾಗಿದ್ರು, ಜೀವಂತಿಕೆ ಆಸಕ್ತಿಗಳಿದ್ವು. ಅಂದ್ರೆ ಅವ್ರ ಕೈಯಲ್ಲಿ ಆ ದೇಹ ಕೆಲಸ, ಅಂದ್ರೆ ಅದು ಒಂದು
ಶಕ್ತಿಗೆ, ಚೈತನ್ಯಕ್ಕೆ ಅದು ಸಾಥ್ ಕೊಡ್ತಿಲ್ಲ ದೇಹ. ಆದ್ರೂ ಕೂಡ ಅವರಲ್ಲಿ ಆ ಜೀವಂತಿಕೆ ಅನ್ನುವಂಥದ್ದು ಇದೆ, ಆಸಕ್ತಿ ಅನ್ನುವಂಥದ್ದು ಇದೆ. ಕಂಠ ಬಿಗಿದ್ರು ಕೂಡ ಅವರು ಮತ್ತೆ ಆ ಒಂದು ಕೃಷ್ಣ ಪ್ರಜ್ಞೆ ಕುರಿತಾದಂತಹ ವಿಚಾರಗಳು ಬಂದಾಗ ಅವರು ಎಷ್ಟು ಉತ್ಸಾಹದಿಂದ ಮಾತಾಡ್ತಿದ್ರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಒಂದು ದೇವಾಲಯ ನಿರ್ಮಿಸುವ ಸಂಭವವಿದೆ ಎಂದು ಜಯಪಾತಕರು ಹೇಳಿದರು. ತುಂಬಾ ಯುವಕರು ಬಂದು ಬುದ್ಧಿವಂತಿಕೆಯ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ವಿಗ್ರಹಾರಾಧನೆ, ಗುರು ಹರಿನಾಮ ಎಲ್ಲದರ ಬಗೆಗೆ ಕೇಳುತ್ತಾರೆ. ತುಂಬಾ ಬುದ್ಧಿವಂತಿಕೆಯ ಪ್ರಶ್ನೆಗಳು. ಅಲ್ಲಿ CIA ವದಂತಿಗಳಿಲ್ಲ, ನಮ್ಮ ಬಗೆಗೆ ಕೆಟ್ಟ ಮಾತುಗಳಿಲ್ಲ, ಮಾತ್ಸರ್ಯವೇ ಇಲ್ಲ. ಅವರು ಸ್ವಲ್ಪ ತುಳಿತಕ್ಕೆ ಒಳಗಾಗಿದ್ದಾರೆ. ಕೃಷ್ಣನನ್ನು ನಂಬುವ ವಿಚಾರದಲ್ಲಿ ಸದಾ ಅವರು ವಿರೋಧವನ್ನು ಎದುರಿಸಬೇಕಾಗಿ ಬಂದಿದೆ. ಆದ್ದರಿಂದ ಕೃಷ್ಣನನ್ನು ಅರಿಯಲು ಅವರು ತುಂಬಾ ಉತ್ಸುಕರಾಗಿದ್ದಾರೆ. ಮುಸ್ಲಿಮರ ವಿಚಾರವೇನೋ ಶ್ರೀಲ ಪ್ರಭುಪಾದರು ಕೇಳಿದರು. ಜಯಪತಾಕರೆಂದರು, ಒಂದು ಕಡೆ ಢಾಕಾದಲ್ಲಿ ಪ್ರಭಾ ವಿಷ್ಣು ಮಾತನಾಡಿದಾಗ ಕೇಳಿದ ಮಹಮ್ಮದೀಯನೊಬ್ಬನು ಅವರ ಬಳಿಗೆ ಬಂದು ಹೇಳಿದ, ನೀವು ಹೇಳುತ್ತಿರುವುದು ಇಂದಿನ ದಿನಕ್ಕೆ ಸಂಗತವಾಗಿದೆ. ನನ್ನ ಜಿಲ್ಲೆಯಲ್ಲಿ ಹಿಂದೂಗಳೇ ಬಲುಮಟ್ಟಿಗೆ ಬಹುಮತೀಯರಾಗಿದ್ದಾರೆ. ಆದರೆ ಅವರು ಸಾಧುಗಳನ್ನು ಭಾಷಣಕ್ಕೆ ಕರೆಸಿದ್ದಾಗ ಅವರೆಲ್ಲ ತುಂಬಾ ಹಳೆಯ ಕಾಲದವರಂತೆ, ಇಂದು ಸ್ವೀಕಾರ ಮಾಡಲು ಯೋಗ್ಯರಲ್ಲದವರಂತೆ ನನಗೆ ಕಾಣಿಸಿದರು. ಆದರೆ ನಿಮ್ಮ ಉಪನ್ಯಾಸ ಚೈತನ್ಯದಾಯಕವಾಗಿದೆ. ಆದುದರಿಂದ ಆತ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದ. ಕೊನೆಗೆ ನಾನು ಭೇಟಿ ಮಾಡಿದ ಮಹಮ್ಮದೀಯರೆಲ್ಲ ಆಸಕ್ತಿ ಹೊಂದಿದ್ದಾರೆ, ಏಕೆಂದರೆ ಅವರಿಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಅದನ್ನು ಸಾದರಪಡಿಸಲಾಗಿತ್ತು. ಅವರು ಕೇಳುತ್ತಾರೆ, ನೀವು ಹಿಂದೂ, ನಾನೆನ್ನುತ್ತೇನೆ ಅಲ್ಲ, ವೈಷ್ಣವ. ಅಂದರೆ ಒಬ್ಬನೇ ದೇವರು ಎಂದು ನಂಬುವವರು ನಾವು. ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ನಿಮ್ಮ ನಂಬಿಕೆಯೂ ಅದೇ ತಾನೇ? ನಿಜ, ಪ್ರಭುಪಾದರೆಂದರು. ಅಸಮೋರ್ಧ್ವ, ಭಗವಂತನಿಗೆ ಸಮಾನನಾದವನಾಗಲಿ ಅವನಿಗಿಂತ ಹೆಚ್ಚಿನವನಾಗಲಿ ಯಾರೂ ಇಲ್ಲ. ಅನೇಕ ಹಿಂದೂ ಮುಸ್ಲಿಂ ತರುಣರು ಸೇರಿಕೊಳ್ಳುತ್ತಾರೆ. ಜಯಪತಾಕ ಸ್ವಾಮಿಗಳೆಂದರು, ಅದು ಖಂಡಿತ. ಆದರೆ ನಾವೀಗ ಸೊಸೈಟಿಯನ್ನು ನೋಂದಾಯಿಸಿಕೊಂಡು ನಮ್ಮ ಜಾಗ ಪಡೆಯಲಿದ್ದೇವೆ. ಇನ್ನು ನಿವೇಶನ ಸಿಕ್ಕಿಲ್ಲವೇ? ಪ್ರಭುಪಾದರು ಕೇಳಿದರು. ಬೇಗ ನಿವೇಶನ ನೋಂದಾವಣೆ ಎರಡೂ ಆಗಲಿ. ಜಯಪತಾಕರು ತುಂಬಾ ಕಷ್ಟಪಡಬೇಕು ಎಂದು ಶ್ರೀಲ ಪ್ರಭುಪಾದರು ಬೆಳೆಯುತ್ತಿದೆ ಎಂದು ಅನುಮೋದನೆಯ ಸ್ವರದಲ್ಲಿ ಹೇಳಿದರು. ತಮ್ಮ ಕೀರ್ತನೆಯ ಸರದಿಗೆಂದು ಬಂದ ರಾಮೇಶ್ವರ ಸ್ವಾಮಿ ಪ್ರಭುಪಾದರ ಬಳಿಗೆ ಅವರ ಕೃಷ್ಣಾಶ್ರಯ ಗ್ರಂಥಗಳ ಇತ್ತೀಚಿನ ಮುದ್ರಣಗಳನ್ನು ತಂದುಕೊಟ್ಟು ಬೇರೆ ಬೇರೆ ಗ್ರಂಥಗಳನ್ನು ಹೇಗೆ ಮಾರಾಟವಾಗುತ್ತಿದೆ ಎಂಬುದನ್ನು ಒಕ್ಕಣಿಸಿದರು. ಶ್ರೀಲ ಪ್ರಭುಪಾದರು ಹೇಳಿದರು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ, ಸಾಧ್ಯವಾದಷ್ಟು ಹೆಚ್ಚು ಕಾಲ ಬಾಳಿ, ಕೃಷ್ಣ ಪ್ರಜ್ಞೆ ಸದಾ ಇರಲಿ. ಮುಂದಿನ ಜನ್ಮದಲ್ಲಿ ನಿಮ್ಮ ಶಾಶ್ವತ ಜೀವನವನ್ನು ಪಡೆಯುತ್ತಿದ್ದೀರಿ. ಇಲ್ಲಿ ವಂಚನೆ ಇಲ್ಲ, ರಾಜಕೀಯ ಇಲ್ಲ, ಸ್ವಾರ್ಥ ಲಾಲಸೆ ಇಲ್ಲ, ಸ್ವಾರ್ಥ ಮುಕ್ತಿಯ ಲವಲೇಶವೂ ಇಲ್ಲ. ಇಲ್ಲಿ ವೈಯಕ್ತಿಕ ಕಾಮನೆಗಳಿವೆ ಎಂದು ಯಾರಾದರೂ ಹೇಳಬಲ್ಲರೇನು? ಯಾರಾದರೂ ತೋರಬಲ್ಲರೇನು? ನನ್ನ ಸ್ವಸ್ವಕ ಇಲ್ಲಿದೆ ಎಂದು ನೀವು ಹೇಳಬಲ್ಲಿರಾ? ಕೃಷ್ಣ ಪ್ರಜ್ಞೆಯಲ್ಲಿ ಇವು ಯಾವುವೂ ಇಲ್ಲ. ಭಕ್ತರೊಂದಿಗೆ ಬದುಕುವುದು, ಹಿಂದಿನ ಆಚಾರ್ಯ ಪರಂಪರೆಯವರ ಗುರಿಯನ್ನು ಕಾರ್ಯಗತಗೊಳಿಸುವುದು, ಇದೇ ನಮ್ಮ ಬಯಕೆ, ಇದೇ ನಮ್ಮ ಮಹದಾಸೆ. ಆಶೆಯೇ ಇಲ್ಲದೆ ಯಾರೂ ಬದುಕಲಾರರು. ನಮ್ಮ ನಿಜವಾದ ಸ್ವಾರ್ಥ ಎಂದರೆ ಕೃಷ್ಣನ ಬಯಕೆಯನ್ನು ಕಾರ್ಯಗತಗೊಳಿಸುವುದು. ಆದುದರಿಂದ ತುಂಬಾ ಎಚ್ಚರಿಕೆಯಿಂದ ಕಾರ್ಯಪ್ರವೃತ್ತರಾಗಿ. ಅಮೆರಿಕದವರಲ್ಲಿ 1/4 ಜನ ಕೃಷ್ಣ ಪ್ರಜ್ಞೆ ಪಡೆದ ವೈಷ್ಣವರಾದರೆ ಸಾಕು, ಆಗ ಜಗತ್ತೇ ಬದಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಷ್ಣ. ಈಗ ಜಯಪತಾಕ ಸ್ವಾಮಿಗಳು ಅಲ್ಲಿ ಹೇಳ್ತಾ ಇದ್ದಾರೆ, ಢಾಕಾದಲ್ಲಿ ಜನ ಅವ್ರಿಗೆ ಆಸಕ್ತಿ ಇದೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಎಲ್ಲ ಜನರು ತುಂಬಾ ಬುದ್ಧಿವಂತಿಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿಗ್ರಹಾರಾಧನೆ ಬಗ್ಗೆ ವಿಚಾರಿಸ್ತಾರೆ, ಗುರುವಿನ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ, ಹರಿನಾಮದ ಬಗ್ಗೆ ಕೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಜನರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇದೆ. ಮತ್ತೆ ಯಾರಿಗೂ ನಮ್ಮ ಮೇಲೆ ಒಂದು ಮಾತ್ಸರ್ಯ, ಅಸೂಯೆ ಅನ್ನುವಂಥದ್ದಿಲ್ಲ, ಒಂದು ಕೆಟ್ಟ ಭಾವನೆಗಳು, ಕೆಟ್ಟ ಮಾತುಗಳು ಇಲ್ಲ. ಆದ ಕಾರಣ ಜನರು ಕೃಷ್ಣ ಪ್ರಜ್ಞೆಯನ್ನ ಅಂದ್ರೆ ಕೃಷ್ಣನನ್ನ ಆರಾಧನೆ ಮಾಡೋದು ಹೇಗೆ ಅನ್ನೋದ್ರಲ್ಲಿ ತುಂಬಾ ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ
ಪ್ರಭುಪಾದರು ಕೇಳ್ತಾರೆ, ಅದು ಹಿಂದೂಗಳ ವಿಷಯ ಆಯ್ತು, ಈಗ ಮುಸ್ಲಿಮರ ವಿಚಾರ ಏನು ಅಂತ ಕೇಳ್ತಾರೆ. ಅದಕ್ಕೆ ಮುಸ್ಲಿಮರು ಜಯಪತಾಕರು ಹೇಳ್ತಾ ಇದ್ರೆ, ಒಂದು ಕಡೆ ಢಾಕಾದಲ್ಲಿ ಪ್ರಭಾ ವಿಷ್ಣು ಅನ್ನುವಂಥವ್ರು ಈ ಒಂದು ಪ್ರವಚನವನ್ನ ಮಾಡ್ತಿದ್ದಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಅವ್ರ ಹತ್ರ ಹೇಳ್ತಾ ಇದ್ದಂತೆ, ಯಾವ ರೀತಿ ಮಾತನಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೂ ಮುಂಚೆ ಅಂದ್ರೆ ಈ ಒಂದು ಜಾಗದಲ್ಲಿ ಹೆಚ್ಚು ಜನ ಇರುವಂತದ್ದು ಹಿಂದೂಗಳೇ. ಆದ ಕಾರಣ ಈ ರೀತಿ ಒಂದು ಸಾಧುಗಳನ್ನ ಕರೆಸಿ ಭಾಷಣ ಮಾಡುವಂತದ್ದು ಆಗಾಗ ನಡೀತಿರುತ್ತೆ. ಆದ್ರೆ ಈ ಸಾಧುಗಳು ಬಂದು ಮಾತನಾಡಿದಾಗ ನಮ್ಗೆ ಅನ್ಸುತ್ತೆ ಇದೆಲ್ಲ ತುಂಬಾ ಹಿಂದಿನ ಕಾಲದಲ್ಲಿ ಮಾಡ್ಲಿಕ್ಕೆ ಆಗ್ತಿತ್ತು, ಈಗಿನ ಕಾಲಕ್ಕೆ ಅದು ಪ್ರಸ್ತುತ ಅನ್ನಿಸ್ತಿಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ನೀವ್ ಮಾಡಿದ ಒಂದು ಪ್ರವಚನ ಅದು ನಮ್ಗೆ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಅನ್ನುವಂತೆ ಇದೆ. ಅಂದ್ರೆ ಈಗಿನ ಕಾಲಕ್ಕೂ ಕೂಡ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಉಪನ್ಯಾಸ ತುಂಬಾ ಚೈತನ್ಯದಾಯಕವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಮುಸ್ಲಿಮರನ್ನು ಸೇರಿಸ್ಕೊಂಡು ಅವರು ಮತ್ತೆ ಇನ್ನೊಂದು ಪ್ರವಚನಕ್ಕೆ ಅವರಿಗೆ ಸಿದ್ಧತೆಯನ್ನ ಮಾಡಿಕೊಟ್ಟ ವ್ಯಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಅವರ ಮತ್ತೆ ಮಾತಾಡ್ತಿರ್ಬೇಕಾದ್ರೆ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳ್ತಾರೆ ಅಂತ ಹೇಳ್ತಾರೆ, ಏನಂತ ಕೇಳ್ತಾರೆ ಅಂದ್ರೆ ನೀವು ಹಿಂದೂಗಳು ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಏನಂತ ಹೇಳಿದ್ರು ಅಂದ್ರೆ, ನಾನು ಹಿಂದೂ ಅಲ್ಲ, ನಾನು ವೈಷ್ಣವ ಅಂತ ಹೇಳ್ತಾರೆ. ವೈಷ್ಣವ ಅಂದ್ರೆ ಏನು ಅಂತಂದ್ರೆ ನಮಗೆ ಒಬ್ಬನೇ ದೇವರು ಅಂತ ನಂಬುವಂತವ್ರು. ಅಂದ್ರೆ ನೀವು ಕೂಡ ಅದೇ ತರ ಅಲ್ವಾ, ಅಂದ್ರೆ ಮುಸ್ಲಿಮರು ಅದೇ ತರ ಅಲ್ವಾ, ಅವ್ರಿಗೂ ಕೂಡ ಒಂದೇ ದೇವ್ರಲ್ವಾ, ಹಾಗೆ ನಾವು ವೈಷ್ಣವರು ಒಂದೇ ದೇವರನ್ನ ನಂಬುವಂಥದ್ದು ನಾವು. ಅದಕ್ಕೆ ಹೇಳ್ತಾ ಇದಾರೆ, ನಿಜ ಪ್ರಭುಪಾದ್ರ ಆಗ ಮಾತಾಡ್ತಾ ಮಧ್ಯದಲ್ಲಿ ಹೌದು, ಕೃಷ್ಣ ಅಸಮಾರ್ಧವ್ ಅಂದ್ರೆ ಅವನು ಒಬ್ಬನೇ, ಅವನಿಗೆ ಸಮಾನವಾದವರು ಅಥವಾ ಅವನಿಗಿಂತ ಹೆಚ್ಚು ಅನ್ನುವಂಥವ್ರು ಯಾರು ಇಲ್ಲ ಅನ್ನೋದನ್ನಲ್ಲಿ ಮಾತಾಡ್ತಾರೆ. ಅದಕ್ಕೆ ಹಿಂದೂ ಮುಸ್ಲಿಂ ತರುಣರು ಸೇರಿಕೊಳ್ಳುತ್ತಾರೆ ಜಯಪತಾಕ ಸ್ವಾಮಿಗಳೆಂದರು. ಆದ್ರೆ 2 ಜನ ಅಲ್ಲಿ ಒಂದು ಪ್ರವಚನಗಳಿಗೆ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇವಾಗ ಅಲ್ಲಿ ಒಂದು ಸೊಸೈಟಿಯನ್ನ ನೋಂದಾಯಿಸ್ಬೇಕು ಅಂತ ಜಾಗ ಕೂಡ ನಾವು ಪಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಪ್ರಶ್ನೆ ಮಾಡ್ತಾರೆ, ಇನ್ನ ಅಲ್ಲಿ ಯಾವುದೇ ಉಳ್ಕೊಳ್ಳೋದಕ್ಕೆ ಒಂದು ಜಾಗ ನಿಮ್ಗಿನ್ನೂ ಆಗ್ಲಿಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ನೇನು ನೋಂದಾಯಿಸ್ಬೇಕು, ರಿಜಿಸ್ಟ್ರೇಷನ್ ಆಗ್ಬೇಕು ಅಷ್ಟೇ, ಅದು ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಯಪತಾಕರು. ತುಂಬಾ ಕಷ್ಟ ಪಡ್ಬೇಕು ಅಂತ ಶ್ರೀಲ ಪ್ರಭುಪಾದರು ಅವ್ರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತಹ ಒಂದು ಜಾಗದಲ್ಲಿ ಹೋಗಿ ಈ ರೀತಿ ಒಂದು ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಅದೆಲ್ಲ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಅನ್ನೋದನ್ನಲ್ಲಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಕೀರ್ತನೆ ಸರದಿಗೆಂದು ಅಂದ್ರೆ ಅಲ್ಲಿ ಒಬ್ಬೊಬ್ಬರೇ ತಂಡವಾಗಿ ಬರ್ತಾ ಇದ್ದಾರೆ ಪ್ರಭುಪಾದರ ಹತ್ರ ಕೀರ್ತನೆ ಮಾಡೋದಕ್ಕೆ. GBC ಅವರು ಮತ್ತೆ ಸನ್ಯಾಸಿಗಳು ಅವರ ಶಿಷ್ಯಂದಿರಲ್ಲ. ಈಗ ನೆಕ್ಸ್ಟ್ ಬಂದದ್ದು ಅಂದ್ರೆ ಮೊದಲು ಭವಾನಂದರು ಬಂದರು, ನಂತರ ಜಯಪತಾಕ ಸ್ವಾಮಿಗಳು, ಈಗ ರಾಮೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರು ಬಂದಾಗ ಅವರ ವಿಚಾರಗಳನ್ನು ಕೂಡ ಕೇಳ್ತಾರೆ ಪ್ರಭುಪಾದರು. ರಾಮೇಶ್ವರ ಸ್ವಾಮಿಗಳು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು, ಬುಕ್ ಪ್ರಿಂಟಿಂಗ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಗ್ರಂಥಗಳು ಇತ್ತೀಚಿನ ಮುದ್ರಣಗಳನ್ನು ತಂದುಕೊಟ್ಟು ಬೇರೆ ಬೇರೆ ಗ್ರಂಥಗಳು ಹೇಗೆ ಮಾರಾಟವಾಗ್ತಾ ಇದೆ ಅಂತ ಅವರು ವರದಿನ ಒಪ್ಪಿಸ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಸಾಧ್ಯವಾದಷ್ಟು ನೀವು ಹೆಚ್ಚು ಕಾಲ ಬದುಕ್ರಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಜನ್ಮದಲ್ಲಿ ನೀವು ಶಾಶ್ವತ ಒಂದು ಜೀವನವನ್ನ ಪಡಿತೀರಿ, ಅಂದ್ರೆ ನೀವು ಭಗವಂತನ ಧಾಮಕ್ಕೆ ಹೋಗ್ತೀರಿ, ಅಂತಹ ಒಂದು ಕೆಲಸದಲ್ಲಿ ನೀವು ತೊಡಗಿದ್ದೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಎಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವಂಚನೆ ಅನ್ನೋದಿಲ್ಲ, ರಾಜಕೀಯ ಇಲ್ಲ, ಸ್ವಾರ್ಥ ಅನ್ನೋದಿಲ್ಲ. ಇಂತಹ ಒಂದು ಸ್ವಾರ್ಥ ಮತ್ತೆ ಮುಕ್ತಿಯ ರವಲೇಶ ಕೂಡ ಇದ್ರಲ್ಲಿ ಇಲ್ಲ. ಇಲ್ಲಿ ವೈಯಕ್ತಿಕ ಕಾಮನೆಗಳು ಕೂಡ ಯಾರಿಗೂ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಚಳವಳಿಯಲ್ಲಿ ಪಾಲ್ಗೊಳ್ಳುವಂತವರು ಅವರ ಒಂದು ಗುಣಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಯಾರಾದ್ರೂ ಇಲ್ಲಿ ಸ್ವಾರ್ಥ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನನ್ನದೇನಾದ್ರೂ ಸ್ವಸುಖದಲ್ಲಿ ನಾನಿದ್ದೀನಿ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ಯಾ? ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಯಾವುದು ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂತಂದ್ರೆ, ವೈಷ್ಣವರು ಅವರು ಭಕ್ತರ ಸಂಘದಲ್ಲಿ ಇರ್ತಾರೆ, ಮತ್ತೆ ಇಂದಿನ ಪೂರ್ವಾಚಾರ್ಯರ ಪರಂಪರೆಯಲ್ಲಿ ಅವರು ನಮ್ಗೆ ಏನನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಕಾರ್ಯಗತ ಮಾಡ್ತಾ ಇರ್ತಾರೆ. ಇದು ನಮ್ಮ ಬಯಕೆ. ಅಂದ್ರೆ ಯಾರಿಗೂ ಬಯಕೆ ಅನ್ನೋದು ಇಲ್ದಿರ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಯಕೆ ಅನ್ನುವಂಥದ್ದು ಸ್ವಾರ್ಥ ಬಯಕೆ ಆಗೋದಕ್ಕಿಂತ ಅದು ಗುರುಗಳು, ಪರಂಪರೆ ಮತ್ತೆ ಭಗವಂತನ ಇಚ್ಛೆಯನ್ನು ಈಡೇರಿಸುವುದೇ ಆಗಿರುತ್ತೆ. ಅಂತಹ ಒಂದು ಬಯಕೆಗಳನ್ನ ಹೊಂದಿರುವಂತವ್ರು, ಅಂತಹ ಒಂದು ಮಹದಾಸೆಯನ್ನ ನಮ್ಮಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಸೆನೇ ಇಲ್ದಿರ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ವಾರ್ಥ ಇರೋದಕ್ಕಿಂತ ಭಗವಂತನ ಆಸೆಯನ್ನ ಪೂರೈಸುವಂತಹ ಒಂದು ಆಸೆ ಇಟ್ಕೊಳ್ಳುವಂಥದ್ದು ಉತ್ತಮ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ತುಂಬಾ ಎಚ್ಚರಿಕೆಯಿಂದ ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ, ಅಮೆರಿಕದಲ್ಲಿ 1/4 ಭಾಗದಷ್ಟು ಜನ ಬೇಕಾದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಸಾಕು, ವೈಷ್ಣವರ ಆದ್ರೆ ಸಾಕು, ಇಡೀ ಜಗತ್ತೇ ಬದಲಾಗುತ್ತೆ. ಅಂದ್ರೆ ಹಿರಿಯಣ್ಣ ಅಂತ ಕರೀತಾರೆ ಅಮೆರಿಕನ ಮೊದ್ಲಿಂದಲೂ. ಅಂದ್ರೆ ಒಂದು ಎಕನಾಮಿಕಲಿ ತುಂಬಾ ಇಂಡಿಪೆಂಡೆಂಟ್
ದೇಶ ಅಂತ. ಆ ರೀತಿ ಇರುವಂತಹ ದೇಶದಲ್ಲಿ ಕಾಲ್ ಭಾಗದಷ್ಟು ಜನ ಆದ್ರೂ ಕೃಷ್ಣ ಪ್ರಜ್ಞೆಗೆ ಬಂದ್ರು. ಅಂದ್ರೆ ಎಲ್ಲರೂ ಕೂಡ ಅವರನ್ನೇ ಅನುಕರಣೆ ಮಾಡುವಂತವ್ರು. ಆದ ಕಾರಣ ಇಡೀ ಪ್ರಪಂಚದಲ್ಲಿ ಅವರನ್ನ ಅನುಕರಣೆ ಮಾಡುವಂತಹ ಜನ ಹೆಚ್ಚಿದ್ದಾರೆ. ಆಗ ಇಡೀ ಜಗತ್ತು ಕೂಡ ಬದಲಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರಿ ಕೃಷ್ಣ. ಮಾತಾಜಿ ನಿಲ್ಲಿಸದ? ಹೌದು ಮಾತಾಜಿ, ನಿಲ್ಲಿಸಿ ಮಾತಾಜಿ, ಟೈಮ್ ಆಯ್ತು ಮಾತಾಜಿ. ಓಕೆ ಮಾತಾಜಿ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಹಾಕಿದ್ದೀರಾ ಎಲ್ಲರೂ? ಹರೇ ಕೃಷ್ಣ. ಹಾಕಿದ್ವಿ ಮಾತಾಜಿ. ಹಾಕಿದ್ದೀವಿ ಹರೇ ಮಾತಾ, ಕೃಷ್ಣ. ಹಾಕಿದ್ದೀವಿ. ಧನ್ಯವಾದಗಳು. ಧನ್ಯವಾದಗಳು ಹಾಕಿದ್ದೀವಿ. ಮಾತಾಜಿ. ಧನ್ಯವಾದಗಳು. ಎಂಟು ಮಾಡದ ಮಾತಾಜಿ? ಎಸ್ ಮಾತಾಜಿ, ಎಂದು ಧನ್ಯವಾದಗಳು ಪ್ರವೀಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಿಮ್ಗೂ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಆಗ್ತೀನಿ ಮಾತಾಜಿ, ಒಂದು ನಿಮಿಷ. ಹಾ ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಎಂಡ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಅಲ್ಲ ಮಾತಾಜಿ? ಹ್ಮ್. ಹರೇ ಕೃಷ್ಣ. ಬಂದಿಲ್ಲ. ಇಲ್ಲ ಮತ್ತೆ ಮತ್ತೆ ಇನ್ನೊಂದ್ಸತಿ ಚಾಟ್ ಬಾಕ್ಸ್ ಇದೆ ಮಾತಾಜಿ. ಚಾಟ್ ಅಲ್ಲಿ ಇಲ್ಲಲ್ಲ. ಚಾಟ್ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿಬೇಕಲ್ರಿ, ಇದೆ ಮಾತಾಜಿ. ಬರ್ಲಿಲ್ಲ ಪ್ರಭುಜಿ, ನಂದ್ರಲ್ಲಿ ಬರಲ್ಲ ಅದು. ಏನು ಇಲ್ಲ, ಖಾಲಿ ಇದೆ. ನೀವು ಲೇಟ್ ಜಾಯಿನ್ ಆದಂತ. ಹಾ, ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ. ಒಂದ್ ನಿಮಿಷ, ನಾನು ಕಾಪಿ ಮಾಡಿ ಹಾಕ್ತೀನಿ. ಮತ್ತೆ ಹಾಕಿದ್ದೀನಿ ನೋಡಿ ಮಾತಾಜಿ. ಅದೇ ಕಾಪಿ ಪೇಸ್ಟ್ ಹಾ, ಮಾಡಿ ಇವಾಗ ಬಂತು. ಪ್ರಭುಜಿ ಹಾಕಿದ್ದಾರೆ. ಇವಾಗ ಬಂತು ಪ್ರಭು. ಥ್ಯಾಂಕ್ ಯು. ಫಿಲ್ ಮಾಡ್ತೀನಿ. ಆಯ್ತು ಮಾತಾಜಿ. ಮಾತಾಜಿ ಮೀಟಿಂಗ್